ಶ್ರೀಧರ್ ಬ್ರೋ ಬಂದ್ರು. ಹಾಯ್ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ. ಚಾ ಆಯ್ತಾ ನಿಮ್ದು? ಕಾಫಿ ಆಯ್ತಾ? ಚಾ ಪರಿಯರಾ? ಚಾ ಪರಿಯೇ ಶ್ರೀಧರ್ ಬ್ರೋ. ನೀವು ಕುಡಿದ್ರಾ ಚಾ? SRS ಅವ್ರು ಬಂದ್ರು, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅಂದಿ SRS ఉందాయని నెట్వర్క్ జాన్ పాతెన కేన్నేజి శాంత సిస్లా నవీన్ బ్రోలో అర్జన పాతెరొందు లేరు యాన్ పాతెర్ నక్లి కేన్నేజి. ಥ್ಯಾಂಕ್ ಯು ಸೋ ಮಚ್ SRS. ಥ್ಯಾಂಕ್ ಯು. ದಾದಾ ಅಪ್ಪ ನನ್ಗೆ ಗೊತ್ತು ಸಡನ್ನೇ ಬರ್ತೇನೆ ಮಾರ್ರೆ. ಇತ್ತ ವೈಫೈಡ್ ಕನೆಕ್ಟ್ ಮಲ್ತೆ ತೂಕ ಹೆಂಚಾಪನು. ಓಕೆ ಸಪೋರ್ಟ್ ಪನ್. ಥ್ಯಾಂಕ್ ಯು SRS. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊರ್ಜಿರ ಲೈಕ್ ಕೊರ್ಲೆ ಅವೇ ಮಾತೆರ್ಲ ಅವು ಯಾಕಡ್ದು ಉಂಡು ಅವು ಅಪ್ಲೋಡ್ ಅವನು ಲೈಕ್ ವರ್ಮ ಲೈಕ್ ಮಧ್ಯಾಹ್ನ ಲೈವ್ ಉಂಟ ಬ್ರೋ. ಜ್ವಾಲಾಮುಖಿ ಅವರು ಬಂದ್ರು. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ. ಜ್ವಾಲಾಮುಖಿ ಅವರೇ, ಕೇರಳ ಸಿಸ್ ಇವತ್ತು ಲೈವ್ ಇರ್ಲಿಲ್ವಾ ನಿಮ್ದು? ನಾನು ವಿಡಿಯೋ ನೋಡಿ ಬಂದೆ, ನಿಮ್ಮ ಲೈವ್ ಹುಡುಕಿದೆ, ಇಲ್ಲಿ ಸಿಕ್ಲಿಲ್ಲ. ಆದ್ರೆ ವಿಡಿಯೋ ನೋಡಿ ಬಂದೆ ಒಂದು. ನಾನು ನಿಮ್ದು ಲೈವ್ ಇಲ್ಲದಿದ್ರೆ ವಿಡಿಯೋ ನೋಡ್ತೇನೆ ಆಯ್ತಾ? 12 ಗಂಟೆ. ಓಕೆ. ಈಗ ಫ್ರೀಯಾ ಶ್ರೀಧರ್ ಬ್ರೋ? ಬ್ಯುಸಿ ಇದ್ರಲ್ಲ ಅವಾಗ ಒಂದು ಸ್ವಲ್ಪ ಟೈಮ್. ಓಕೆ 12 ಗಂಟೆಗೆ ಬರ್ತೇನೆ. ಓಕೆ, ಥ್ಯಾಂಕ್ ಯು ಜ್ವಾಲಾಮುಖಿ ಸಿಸ್. ಥ್ಯಾಂಕ್ ಯು. ವಿಡಿಯೋ ನೋಡಿ ದುರ್ಗಾ. ಆಯ್ತಾಯ್ತು, ವಿಡಿಯೋ ನೋಡ್ತೇನೆ ಆಯ್ತಾ? ವಿಡಿಯೋ ನೋಡ್ತೇನೆ. ನನಗೆ ನಿಮ್ಮದು ಲೈವ್ ಸಿಕ್ಲಿಲ್ಲದಿದ್ರೆ ವಿಡಿಯೋ ನೋಡ್ತೇನೆ. ಇವತ್ತು ಒಂದು ವಿಡಿಯೋ ಅಂತ ಕಮೆಂಟ್, ಕೆಲವೊಂದ್ಸಲ ನಂದು ಕಮೆಂಟ್ ಶೋ ಆಗುದಿಲ್ಲ ಮಾರ್ರೆ. ವಿಡಿಯೋ ನೋಡಿದ್ರು ಕೂಡ ಕಮೆಂಟ್ ಹಾಕಿ ಬರ್ತೇನಲ್ಲ, ಅದು ಮತ್ತೆ ಪುನಃ ಒಮ್ಮೆ ಹೋಗಿ ಹಾಕಿ ಬರೋದು ಎಡಿಟ್ ಮಾಡಿ. ಥ್ಯಾಂಕ್ ಯು ಜ್ವಾಲಾಮುಖಿ ಸಿಸ್. ಥ್ಯಾಂಕ್ ಯು. ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು. SRS ಕೂಡ ಸೂಪರ್ ಅಂತ ಹೇಳಿದೆ. ಥ್ಯಾಂಕ್ ಯು SRS. ಥ್ಯಾಂಕ್ ಯು ಸೋ ಮಚ್. ಅವೇ ಕೊಡೋರ ಹಾಯ್ ರೌಡಿ ಬೇಬಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ KLSS, ಈಗ ಅಲ್ಲಿಂದಲೇ ಸಪೋರ್ಟ್ ಮಾಡ್ತಾರೆ ಅವರು. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ, ನನ್ನ ಬಳಿಗೆ ಇಳಿದು ಬಾ, ನನ್ನ ನಲ್ಲನ ಕಂಡು ಈ ಕ್ಷಣ ನನ್ನ ಬಯಕೆ ತಿಳಿಸುವ. ಬಾಯ್ ಟಾಟಾ ಅಂತ ಹೇಳ್ತಾ ಇದ್ರು. ಓಕೆ SRS. ಥ್ಯಾಂಕ್ ಯು ಸೋ ಮಚ್ ಆಯ್ತಾ, ಬಂದು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ದಾದಾಣ ಸಿಸ್ ಈರ್ಲ ನವೀನ್ ಬ್ರೋಲ ಪಾತೆರೊಂದಿತ್ತಲ್ಲ ಸಿಸ್, ಯಾನ್ ನಿಕಳ ಪಾತೆರ್ನು ಯಾನ್ ಪಾತೆರ್ನ ಕೇಂಡೆ ಶಾಂತ ಸಿಸ್, ಯಾನ್ ಪಾತೆರ್ನ ಕೇಂಡೆ ನವೀನ್ ಬ್ರೋ, ಶಾಂತ ಸಿಸ್ ನವೀನ್ ಬ್ರೋ ರೆಡ್ಡಿ ಸಲ ಎತ್ತೆ ಗೊತ್ತುಂಡೆ ನಿಕುಲ್ ಬಂದ್ಮಿನ ಅರ್ರ ನೆಟ್ವರ್ಕ್ ಇಜ್ಜಿ ತೋಜೋಡು ಕ್ಯಾನ್ ಅವು ಎಂಡು ಮಲ್ತೆ ಕೇನು ನೆಜ್ಜಿ. ಹೌದಾ ದುರ್ಗಾ ಸಿಸ್ ಅಂದ? ಹೌದು. ಶಾಂತ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹಾಯ್ ಶಾಂತ ಸಿಸ್. ಚಾ ಪರಿಹಾರ ಅಂತ ಕೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಕೇಂಜಿ ಸಿಸ್ ಅಂದ ನಿಕ್ಲೆ ಕೇಂಜಿ ಎಂಕ ನಿಕುಲ್ 2 ಜನ ಮೆಸೇಜ್ ಮಾಡ್ಬಿಡ ಬತ್ತಂಡು ಮೆಸೇಜ್ ಬತ್ತ ನಾನು ಯಾನ್ ಪಾತೇನ ನಿಕ್ಲೆ ಕೇನ್ನೇ ಇಜ್ಜಿ 2 ಜನಕ್ಕಲ ಅಂಚದ ಆಯ್ಜಿ ಮಸ್ತ್ ಬರ್ತಾ ಆಯ್ಜಿ ಬಕ್ಕ ಇತ್ತೇನು ವೈಫೈಡ್ ಕನೆಕ್ಟ್ ಮಲ್ತೆ ತೂಕ ವೈಫೈಡ್ ಏತ್ ಪೊರ್ತು ಬರ್ಪುಂಡು ತೂಕ ಕರೆಂಟ್ ಪೋಂಡವುಲ ಬೋಪುಂಡು. ನಾಗರಾಜ್ ಅವರು ಬಂದ್ರು. ಹಾಯ್ ನಾಗರಾಜ್ ಅವರೇ, ವೆಲ್ಕಮ್. ನಾಗರಾಜ್ ಅವರೇ, ಕಾಫಿ ಆಯ್ತಾ? ಸಪೋರ್ಟಿಂಗ್ ಅಲ್ಲಿದ್ದಾರೆ. ಆಂಡೆ ಶಾಂತ ಸಿಸ್ ಆವಾ SRS ಅಯ್ಯೋ ದೇವ. ಶಾಂತಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಅವರೇ, ಕಾಫಿ ಆಯ್ತಾ? ನಂದು ಕಾಫಿ ಆಗಿದೆ ನಾಗರಾಜ್ ಅವರೇ, ನಿಮ್ದು ಆಯ್ತಾ? ವಂಡರ್ಫುಲ್ ಅಂತ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಾ ಇದೆ. ಶಾಂತಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಲೈಕ್ ಜ್ವಾಲಾಮುಖಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶ್ರೀಧರ್ ಬ್ರೋ ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ನಾಗರಾಜ್ ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕೇರಳ ಸಿಸ್ ಅವರು ಮ್ಯೂಟಲ್ಲಿದ್ದಾರೆ. ಶ್ರೀಧರ್ ಬ್ರೋ ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವರು 8 ಗಂಟೆ ಒಳಗೆ ಕೆಲ್ಸಕ್ಕೆ ಹೋಗ್ತಾರೆ, ಮತ್ತೆ ಅಲ್ಲಿಂದ ನಮಗೆ ಸಪೋರ್ಟ್ ಮಾಡ್ತಾರೆ. ಅವರು ಮ್ಯೂಟಲ್ಲಿದ್ದಾರೆ. ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ನಾಗರಾಜ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ನಾಗರಾಜ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಾಗರಾಜ್ ಅವರು. ಥ್ಯಾಂಕ್ ಯು ನಾಗರಾಜ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾಗರಾಜ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ನಾಗರಾಜ್ ಅವರ ಲೈವ್ಗೆ ಹೋಗೋದು ತುಂಬಾ ದಿನ ಆಯ್ತು ನಾನು.
ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ನಾಗರಾಜ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಯಾರೆಲ್ಲ ಸಪೋರ್ಟಿವ್ ಮೆಸೇಜ್ ಆಗ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ, ಬಯಸಿದೆ ಬಯಸಿದೆ ಪ್ರಿಯತಮನಾಸರೆ ಬಯಸಿದೆ. ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ, ಅನುದಿನ ಹೊಸತನ ಜೀವ ಭಾವನಿ ತಂದೆ. ಏಕೋ ಏನೋ ಕಾಣೆ ನಾನು ಎದುರಲ್ಲಿ ನೀನಿರಲು, ಕಾಣುತ್ತ ನಿನ್ನಂದ ಎನ್ನಿದೆ ಕೋಗಿಲೆಯು ಒಲವಿನ ಪಲ್ಲವಿಯ, ಅನುದಿನ ಹೊಸತನ ಜೀವ ಭಾವನಿ ತಂದೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ನಾಗರಾಜ್ ಬ್ರೋ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜ್ವಾಲಾಮುಖಿ ಸಿಸ್, ಥ್ಯಾಂಕ್ ಯು ಶಾಂತ ಸಿಸ್. ಈ ಮೂಲಿನ ಇತ್ತೆ ಅವು ಏನ ಲೈವ್ ಅವರ ಕಟ್ಟಣತೆ ನೆಟ್ವರ್ಕ್ ಮಾಡಿದೆ ಅಪ್ಪ ಕೊಂಚ ಜೋರು ಬರ್ಸೈ ಆತೆ ಮಗ ಪೋಂಡು ಚೂರು ಕುಡ್ತುಂಡು ಪೋಂಡು ಬರ್ಸ ನಿಕ ಬೊಂಬಾಯಿಡ್ ಬಾಗ ಬರ್ಸ ಬತ್ರ ಉಂತು ಜೊತೆ ಶಾಂತ ಸಿಸ್ ಅದೇ ನಾಗರಾಜರು. ಓಕೆ ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಅಷ್ಟು 10 ನಿಮಿಷ ಕೊಟ್ರ, ಎಷ್ಟು ಕೊಟ್ರಿ 5 ನಿಮಿಷವಾ? ಓಕೆ ಥ್ಯಾಂಕ್ ಯು ಮತ್ತೆ ಬರ್ತೇನೆ ಆಯ್ತಾ. ನಿಮ್ಮದು ಲೈವ್ ಸಿಕ್ಕಿದ್ರೆ ಬರ್ತೇನೆ ಆಯ್ತಾ. ಮೂಲದ ಆದೆ ಬರ್ಸ ಸಿಸ್ ಅಂದಂದ ಅವ್ಳು ಬರ್ಸ ಹತ್ರ ಉಂಟುನೇ ಇಜ್ಜತೆ. ದುರ್ಗಾ ಸಿಸ್ ದಾದ ತಿಂಡಿ ಚಪಾತಿ ಶ್ರೀಧರ್ ಬ್ರೋ ಚಪಾತಿ ಈ ಸಲ ಜೋರು ಬರ್ಸ ಮೂಲು ಅಂದಂದು ಮುಲ್ಪೊಂತೆ ಕಮ್ಮಿ ಮುರಾಣಿ ಒಂದು ಎತ್ತು ಜೋರು ಬರ್ಸ ತುಳಿ ಲೈವ್ ಹುಡುಕುಲ್ದೀನಿ ಅಪ್ಪ ಬನ್ನಿ ಗಾಳಿ ಪೂರ ಬರ್ಪು ನಾನೇ ಒಂದು ಜೋರು ಬರ್ಸ 5 ಬರ್ಸ ಕಮ್ಮಿ ರಾತ್ರಿ ಬರ್ಪುಂಡು ರಾತ್ರಿ. ನನಗೆ ಅವಲಕ್ಕಿ ಉಪ್ಪಿಟ್ಟು, ಹಾಂ ಅವಲಕ್ಕಿ ಉಪ್ಪಿಟ್ಟ ಚೆಂದ ಆಗ್ತದೆ ಅದು ಕೂಡ. ನಾವು ಅವಲಕ್ಕಿ ಉಪ್ಪಿಟ್ಟಿಗೆ ಇಲ್ಲಿ ಅಂತ ಹೇಳುದು ಗೊತ್ತುಂಟ ಶ್ರೀಧರ್ ಬ್ರೋ, ಬಜ್ಜಿಲ್ ಉಸುಲಿ ಅಂತ ಹೇಳುದು. ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀರಲ್ಲ ನೀವು, ನಾವು ಅದಕ್ಕೆ ಬಜ್ಜಿಲ್ ಉಸುಲಿ ಅಂತ ಹೇಳುದು. ಸಪೋರ್ಟಲ್ಲಿದ್ದಾರೆ ಸೂಪರ್ ಅಂತ ಹೇಳ್ತಾರೆ. ಮಗೆ ಎಂಚೋಲ್ ಶಾಲೆ ಪೋಯಿ ಶಾಂತಿಸಿ ಜ್ವರ ಕಮ್ಮಿಂಡು ತೆಮ್ಮ ತೆಮ್ಮ ಹೆಂಕಲ ಕಪ್ಪ ಕರ್ಕರ್ ಪನ್ಪು. ಹೌದಾ ದುರ್ಗಾ ಸಿಸ್, ಓಕೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರಜೆಯಾ ಶ್ರೀಧರ್ ಬ್ರೋ, ನಿಮ್ಗೆ ರಜೆಯಾ? ಜನ ಕಡಿಮೆ ಆಗಿ ನಂತರ ಮತ್ತೆ ಝೀರೋ ತೋರಿಸುದು ಎಂತಂತ ಗೊತ್ತಾಗೋದಿಲ್ಲ ಈಗದು. ಎಂತ ನೆಟ್ವರ್ಕ್ ಕರ್ಮ ಇಲ್ಲ, ಇದೇ ಡ್ಯೂಟಿ ಅಂತ ಹೇಳ್ತಾ ಇದ್ದಾರೆ. ಹೌದಾ ಬ್ರೋ, ಇದೆಯಾ ಡ್ಯೂಟಿ ಇದೆಯಾ? ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಜ್ವಾಲ ಕೇರಳ ಸಿಸ್, ಥ್ಯಾಂಕ್ ಯು ಸೋ ಮಚ್ ಕೇರಳ ಸಿಸ್, ಥ್ಯಾಂಕ್ ಯು
ಬನ್ನಿ ಬನ್ನಿ ಜನರು ಸಪೋರ್ಟ್ ಮಾಡಿ. ಹೌದು ಶ್ರೀಧರ್ ಬ್ರೋ, ಈಗ ಜನವೇ ಇಲ್ಲ. ಆವಾಗ ಒಂದು ವಾರ ವೈರಲ್ ಇತ್ತಲ್ಲ ಶ್ರೀಧರ್ ಬ್ರೋ, ಮತ್ತೆ ವೈರಲ್ ಹೋಯ್ತು, ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಈ ನೆಟ್ವರ್ಕ್ ಪ್ರಾಬ್ಲಮ್ ಇಂದಲೇ ಓದೋದು ಕಾಣಬೇಕು. ತುಂಬ ದಿನದಿಂದ ಇದೇ ಪ್ರಾಬ್ಲಮ್ ನನಗೆ ನೆಟ್ವರ್ಕ್. ಹೌದು ತಿಳಿಸಿ, ನೆಟ್ವರ್ಕ್ ಇಶ್ಯೂ ನನಗೂ ಕೂಡ ಇದೆ. ಹೌದೌದು ಶ್ರೀಧರ್ ಬ್ರೋ, ಎಂತ ನೆಟ್ವರ್ಕ್ ಇಶ್ಯೂ ಅಂತ ಗೊತ್ತಾಗಲಿಲ್ಲ. ಅದನ್ನ ಜನ ಎಲ್ಲ ಹೋಗ್ತಾರೆ, ಒಮ್ಮೆಲೆ ಇದ್ದವರು ಕೂಡ ಹೋಗ್ತಾರೆ ಈ ನೆಟ್ವರ್ಕ್ ಇಂದ. ಸಡನ್ ಆಗಿ ನಮ್ದು ವಾಯ್ಸ್ ಆಫ್ ಆಗ್ತದೆ, ವಾಯ್ಸ್ ಕಟ್ ಆಗ್ತದೆ, ಫೇಸ್ ಸರಿಯಾಗಿ ಕ್ಲಿಯರ್ ಕಾಣೋದಿಲ್ಲ ಫೇಸ್ ಲೈವ್ ಆದ್ರೆ, ಹೀಗೆಲ್ಲ ಆಗ್ತದೆ. ಅದಕ್ಕೆ ನಾನು ಬೆಳಿಗ್ಗೆ ಹೊತ್ತು ಫೇಸ್ ಲೈವ್ ಮಾಡುದಿಲ್ಲ, ಹಾಗೆ ಡಿಸೈಡ್ ಮಾಡುದು ಒಮ್ಮೆ, ಮತ್ತೆ ಒಮ್ಮೊಮ್ಮೆ ಹೋಗಿ ಫೇಸಲ್ಲಿ ಕೂತ್ಕೊಳ್ತೇನೆ. ಕೊಡೋರು ಲೈಕ್ ಕೊರಿಯ, ಥ್ಯಾಂಕ್ ಯು ಬ್ರೋ. ಹೌದಾದ ಗೊತ್ತೆ ನೀಲ ಶಾಂತಸಿಸ್ಲ ಪಾತಿರೋ ನಿತ್ತರತೆ ನವೀನ್ ಬ್ರೋ. ಯಾನ್ ನಿಕ್ಲೇನ್ ಪನ್ಪಿನ್ ನವೀನ್ ಬ್ರೋ ಶಾಂತಸಿಸ್ ಲೆಪ್ಪು ನಿಕ್ಲೇನ್ ಕೇನುಂಡೆ ಯಾನ್ ಪಾತಿರ್ನ ಕೇನುಂಡೆ ನಿಕ್ಲೇನ್ ಅರ್ಜನಕ್ಲ ಯಾನ್ ಪಾತಿರ್ನ ಕೇಂಜಿ ಬಕ್ಕ ಜೀರೋ ತೋಚ್ಪೋನುಂಡು ಬಕ್ಕ ಮೆಸೇಜ್ಲ ತೋಜಾರ ಸ್ಟಾರ್ಟ್ ಆಯ್ಜ ಇಕ್ ಅವೇನು ಮಲ್ತೀನಿ ಎಂಕ್ ಮುರ ಮಸ್ತ್ ದಿನ ಉಂಡಿಚು ಒಂಜಿ 2 ವಾರದಿಂಚ ಅಂಚೆನೆ ಅವನುಂಡಿಯೇ ಯಾನ್ ಹೊರ 2 ಸಲ ಲೈವ್ ಒಂಜಿ ಹೊರ ಕಟ್ಟಾದ್ರೆ 2 ಸಲ ಮಲ್ತಿನಲ್ಲ ಉಂಡು ಬಕ್ಕ ಕೊಡೋರ ಕಟ್ಟಣ ಬಿಲ್ಕುಲ್ ಮಲ್ಪುಜಿ ಅಂಚ. ಥ್ಯಾಂಕ್ ಯು ಅವೇ ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇಂಟರ್ನೆಟ್ ಕಂಪನಿ ಸರಿ ಇಲ್ಲ, ಹೌದು ನನಗೆ ಕೂಡ ಹಾಗೆ ಆಗ್ತದೆ ಶ್ರೀಧರ್ ಬ್ರೋ ಅವರೇ, ಹಾಗೆ ಆಗಿರ್ಬೋದು, ಇಂಟರ್ನೆಟ್ ಕಂಪನಿ ಸರಿ ಇಲ್ಲ. ಈಗ ಏನು ಮಾಡುದು ಅದಕ್ಕೆ ಶ್ರೀಧರ್ ಬ್ರೋ, ಇಂಟರ್ನೆಟ್ ಕಂಪನಿಗೆ ಎಂತ ಮಾಡುದು, ಸ್ಟ್ರೈಕ್ ಮಾಡುವನಾ? ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಅವೆ ಲೈಕ್ ಕೋರ್ನೆಕ್, ಥ್ಯಾಂಕ್ ಯು. ಸಂಗೀತ ಕಾಣೆ ಪುರ್ಸೋತಿಜ್ಜಿ ತೋಜೋಡು ಸಿಸ್ ಅಂದನ್ ಸಂಗೀತ ಕಾಣೆ ಮೀನ್ ಕಂಟೆ ಪೋಪುಡು ತೋಜೋಡಿಯೇ ಇರಿಗೆ ಆಪುಡೆ ಗೋಪಾಲ ಅಂದಿ ಎಂಕ್ ಡೌಟಿಯೇ ಎಂಕ ಅವು ಬೇತೆ ಭಾಷೆ ಪಾತೇನೆ ಇಂಗ್ಲೀಷ್ ಹೆಚ್ಚು ಪಾತೇಳು ಗೊತ್ತುಂಡೆ ಗೋಪಾಲ ಅಂಚೆ ಇಂಗ್ಲೀಷ್ ಗೋಪಾಲನ ಇಂಗ್ಲೀಷ್ ಮಿಕ್ಸ್ ಇಂಗ್ಲೀಷ್ ಅಣ್ಣ ಅವಳತಿ ಏತ್ ಶೋಕ್ ಇಂಗ್ಲೀಷ್ ಪಾತೇಳು ಗೊತ್ತುಂಡೆ ಕೋಡೆ ನವೀನ್ ಬ್ರೋನ ಲೈವ್ ಉಡಿ ಏತ್ ಶೋಕ್ ಪಾತಿರ್ದಿಜೆ ಎಂಕಾಪುಜಿ ಅವು ಗೋಪಾಲ ಎಂದು ಇರಿಗೆಂಚ ಆಪುಂಡು ಶಾಂತಿಸ್ ಅವು ಗೋಪಾಲ ಎಂದ ಆಪುಂಡೆ ಅತ್ತೆ ಸಂಗೀತ ಬತ್ತನ ಅಂತೆ ಟೈಮ್ ಪಾಸ್ ಆಪುಂಡು ಅತ್ತೆ ತೆಲ್ತದ ಪತ್ತದ ಖುಷಿ ಆಪುಂಡು ಅಂತೆ. ಜ್ವಾಲಾಮುಖಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಜ್ವಾಲಾಮುಖಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಅಲ್ಲಿದ್ದಾರೆ ಶ್ರೀಧರ್ ಬ್ರೋ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ತಿರ್ಗೊಂದುಂಡು ಕುಡಲ ಇಂತೆಲ್ಲ ತಿರ್ಗೊಂದುಂಡ ಐಕ್ ತಿರ್ಗುನಗರ ಅಡ್ಡು ಬುಡೋಡ ಐಕ್ ವಾನಮ್ನೆ ತಿರ್ಗು ನಾವು ಅತಿ ಹಿಂಗೆ ಸಾಕಾತ್ಕೊಂಡು ತಿರ್ಗು ವಾನಮ್ನೆ ತಿರ್ಗುಣ ಈ ನೆಟ್ವರ್ಕ್ ಹೆಂಗೆ ಗೊತ್ತಾವಜಿ. ವಾಸ್ತವ ಅವ್ರು ಬಂದ್ರೆ ಹಾಯ್ ವಾಸ್ತವ ಅವ್ರು ವೆಲ್ಕಮ್. ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ವಾಸ್ತವ ಅವ್ರೆ ನೀವು ಲೈವ್ ಮಾಡ್ತೀರಲ್ಲ, ನಾನು ಇದು ನೋಟಿಫಿಕೇಶನ್ ಬಂದದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮ್ದು ಲೈವ್ ಎಂಡ್ ಆಗಿರ್ತದೆ. ಆಗ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದೆ, ಬಿಸಿ ಅಂತ ಹೇಳ್ತಾರೆ, ಲೈಕ್ ಡನ್ ಅಂತ ಹೇಳ್ತದೆ. ಓಕೆ ವಾಸ್ತವ ಅವರೇ, ಥ್ಯಾಂಕ್ ಯು ಸೋ ಮಚ್ ಬಂದು ಲೈಕ್ ಕೊಟ್ಟದಕ್ಕೆ, ಥ್ಯಾಂಕ್ ಯು. ಸ್ಟ್ರೈಕ್ ಮಾಡಬೇಕು ಅಷ್ಟೇ, ಹೌದೌದು ಮಾಡುವನ ಶ್ರೀಧರ್ ಬ್ರೋ. ಇಲ್ಲಿ ಲೈವ್ಗೆ ಫೇಸ್ ತೋರಿಸ್ಲಿಕ್ಕೆ ಬಿಡಿಸೋತಿಲ್ಲ ನಮಗೆ. ಇನ್ನು ನಾವು ಹೇಗೆ ಸ್ಟ್ರೈಕ್ ಮಾಡುದು ಅಲ್ವಾ? ಇರ್ಲಿ, ಅದು ಹಾಗೆ ಇರ್ಲಿ, ಸರಿ ಆಗುವುದು ಯಾವಾಗಾದ್ರೂ. ಗೋಪಾಲ ನಾಳೆ ಇಂಗ್ಲಿಷ್ ಬೇತೆ ಭಾಷೆ ಪೂರ ಶೋಕ್ ಪಾತೇರುಂಡು ಪೂರ ಮರಾಠಿ ಪಾತೇರುಂಡು, ಹಿಂದಿ ಪಾತೇರುಂಡು, ಇಂಗ್ಲಿಷ್ ಪಾತೇರುಂಡು. ಇಂಗ್ಲಿಷ್ ಉಳ್ಳತೆ ಕ್ಲಿಯರ್ ಇಂಗ್ಲಿಷ್ ಹೋಗುದು ಇಂಗ್ಲಿಷ್ ಒಟ್ರಸ್ ಇಂಗ್ಲಿಷ್ ಸತ್ತಿಯೇ ಗೋಪಾಲ ಎಪ್ಪಗೋರಯ ವಾಯ್ ಏರ ಬೈದಿತ್ತಿರತ್ತೆ ಆಯನೊಟ್ಟು ಪಾತ್ರ ನಿಂತಿರತ್ತೆ ಗೊತ್ತುಂಡೆ. ಆಯನೊಟ್ಟಿಗೆ ಅವು ಗೋಪಾಲಿ ಪಾತ್ರ ನಿಂತ ಇಂಗ್ಲೀಷೇ ಬೇತೆ ಒಂದು ಏತ್ ಕ್ಲಿಯರ್ ಇಂಗ್ಲೀಷ್ ಉಂಡು ಗೊತ್ತುಂಡೆ. ಸುಮಸಿಸ್ ಬತ್ತೀರ? ಆಯ್ ಸುಮಸಿಸ್ ರಜನಿ ಸುಮಸಿಸ್ಸಿನಿ ಲೈಕ್ ಡನ್ ಅಂತ ಹೇಳ್ತಾ ಇದೆ ನವೀನ್ ತುಳು ಲಾಗ್ಸ್ ಅವ್ರು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅವೇ ರಜಿನಿ ನವೀನ್ ಬ್ರೋ. ಶಾಂತಸಿಸ್ ಅಂತ ಹೇಳ್ತಾ ಇದ್ದಾರೆ ವಾಸ್ತವ ಅವರು. ಹಾಯ್ ವಾಸ್ತವ ಬ್ರೋ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸುಮಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್. ವಾಸ್ತವ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ವಾಸ್ತವ ಅವರು. ಥ್ಯಾಂಕ್ ಯು ವಾಸ್ತವ ಅವರೇ, ನಿಮಗೆ ಕೂಡ ಗುಡ್ ಮಾರ್ನಿಂಗ್. ಚಾಂಡೆ ಸುಮಸಿಸ್ ದಾದಿ ತಿಂಡಿ
ವಾಸ್ತವ ಬ್ರೋ ದಾದ ತಿಂಡಿ ಶಾಂತ ದಾದ ತಿಂಡಿ ಈರೆಗ್ ಈರ್ ಸ್ಕೂಲು ಪೋಂದುಲ್ಲ ಈ ಸ್ಕೂಟಿ ಬಿಡ್ಪಾರ ಗಾಡಿ ಬಿಡ್ಪಾರಿ ಸುಮಸಿ ಸತ್ತನಾಡ್ತೊಂದು ಓಪಿನ ಚಾಂಡೆ ದಾದ ತಿಂಡಿ ವಾಸ್ತವ ಬ್ರೋ ಅಂತ ಕೇಳ್ತಾ ಇದ್ದಾರೆ. ಶಾಂತಕ್ಕ ನಮಸ್ತೆ ಅಂತೇಳಿ ವಾಟರ್ ದೋಸೆ ನೀರ್ ದೋಸೆ ನನ್ಗೆ ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಹೌದು ಶ್ರೀಧರ್ ಬ್ರೋ ಸೂಪರ್ ಸೂಪರ್ ವಾಟರ್ ದೋಸೆ ಹೌದೌದು. ಸುಮಸಿಸ್ ನಗ್ತಾ ಇದ್ದಾರೆ. ಅಯ್ಯೋ ಲೈವ್ ಅನ್ನೋದು ನನ್ನ ಪಾಲಿಗೆ ಸತ್ತ ಹಾಗೆ. ಯಾಕೆ ವಾಸ್ತವ ಬ್ರೋ ಏನಾಯ್ತು ಏನಾಯ್ತು ನಗಡ್ತಾ ಇದ್ದಾರೆ. ಆನ್ ಅಂತ ಹೇಳ್ತಾ ಇದ್ರೆ ಆಟೋ ಸಿಗುತ್ತೆ ಈಗ. ಓ ಆಟೋದಲ್ಲಿ ಹೋಗುದ ಸುಮಸಿಸ್ ಪಾಶಿಯ ಸುಮಸಿಸ್ ಆಟೋ ಹೋಗ್ತೀನಿ ಎಡ್ಡೆ ಜಾಬ್ ಉಂಡು ಐಕ್ ಆಯ್ಕ್ ಏನಿಗೆ ಎಡ್ಡೆ ಜಾಬ್ ಉಂಡು ಗೋಪಾಲಗ. ಹೌದೌದು ದುರ್ಗಾ ಸಿಸ್ ಲೈವ್ ಮಾಡಿ ಸಪೋರ್ಟ್ ಮಾಡೋ ತನಕ ಒನ್ ಡೇ ಆಗುತ್ತೆ ಏನು ಮಾಡೋದು. ಹೌದು ಹೌದು ಒಂದು ಡೇ ಹೋಗುತ್ತೆ ಅಲ್ವಾ. ಎಲ್ಲಿಯ ಡ್ಯೂಟಿ ಇಜ್ಜಿಯೇ ಡ್ಯೂಟಿ ಸ್ಟಾರ್ಟಾ. ಓಕೆ ಬಾಯ್ ಓಕೆ ನವೀನ್ ಬ್ರೋ ಥ್ಯಾಂಕ್ ಯು ಸೋ ಮಚ್. ಮೋಜಿ ಒಂದಿಟ್ಟು ಬತ್ತು ಐಡಿ ಬತ್ತು ಲೈಕ್ ಕೊರಿಯರ್ ಥ್ಯಾಂಕ್ ಯು ಸೋ ಮಚ್. ಪೂರಿ ಸಿಸ್ ಪೂರಿ ಶೋಕ್ ಪೂರಿ ಎಂಕಲ್ ಅವರ ಪೂರಿ ಮಲ್ಪೋಡು ಈ ಬಾಲಿಗೆ ತೆಮ್ಮತೆ ಐಕ್ ಪೂರಿ ಪಂಡೆ ಇಷ್ಟ ಅಣ್ಣ ಐಕ್ ತೆಮ್ಮ ಐ ಕ್ಯಾನ್ ಮಲ್ಪುಜಿತ್ತೆ ಇಜ್ಜಿ ಪನಂದುಲೆ ಟೋಟಲ್ 6 ಲೈಕಿನಿ. ಓ ಮೈ ಗಾಡ್ ಎಕಡೆ ಮೂಜತೆ ಓಕೆ ಥ್ಯಾಂಕ್ ಯು ಎಂಡ ಕೊರ್ರೆ ಆತು ಲೈಕ್ ಇಜ್ಜಿ ಮಾರ್ರೆ ನಾನು ಒಂಜಿ ಜಿನ 2 ಲೈಕ್ ಕೊರ್ಪಿನ ಆತೆ. ಪ್ರೀತಿ ಸಿಸ್ ಬರ್ತೀರಿ ಗುಡ್ ಮಾರ್ನಿಂಗ್ ಸಿಸ್ ಬರೋದಿಲ್ಲ. ಗುಡ್ ಮಾರ್ನಿಂಗ್ ಪ್ರೀತಿ ಸಿಸ್ ಬಕ್ಕ ಶಾಲೆ ರಜೆ ಉಂಡೆ ಅತ್ತು ಜೋಕುಲ್ ಶಾಲೆ ಪೋಯರ ದಾದಿ ತಿಂಡ್ರೆ ಪ್ರೀತಿ ಸಿಸ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರೀತಿ ಸಿಸ್ ಸಾಯಿ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ದಾದ ತಿಂಡಿ ಪ್ರೀತಿ ಸಿಸ್. ಜ್ವಾಲಾಮುಖಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹಾಯ್ ಶ್ರೀ ಬ್ರೋ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ಹಾಯ್ ಪ್ರೀತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾರ್ಟ್ ಅನ್ನು ಕೊಡ್ತಾ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ಅಂತ ಹೇಳ್ತಾ ಇದ್ದಾರೆ ಜ್ವಾಲಾಮುಖಿ ಸಿಸ್. ಬಾಯ್ ಅಂತ ಹೇಳ್ತಾರೆ. ಬಾಯ್ ಜ್ವಾಲಾಮುಖಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಕೊಟ್ಟದಕ್ಕೆ ಥ್ಯಾಂಕ್ ಯು. ವಾಸ್ತವ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ಬಾಯ್ ಓಕೆ ವಿಡಿಯೋ ನೋಡ್ತೇನೆ ಖಂಡಿತ ವಿಡಿಯೋ ನೋಡ್ತೇನೆ. ಇವತ್ತೊಂದು ವಿಡಿಯೋ ನೋಡಿದೆ ಆಯ್ತಾ ಮತ್ತೆ ನೋಡ್ತೇನೆ. ಸುಮಾ ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಅಂತ ಹೇಳ್ತಾ ಇದ್ದಾರೆ. ಅಂದು ಹೊರ ಇನ್ಫೋಸಿಸ್ ಪಂಡ್ಗೆ ಮಂದಾರ ಸಿಸ್ರ ಆದುಪ್ಪು ಎನ್ನ ಪ್ರಕಾರ ಆತು ಶೋಕ್ ಇಂಗ್ಲಿಷ್ ಪಾತಿರ್ವೇರು ಬೇತೆ ಭಾಷೆ ಪಾತಿರ್ವೇರು ಅದು ಲಪ್ಪು ನಮಗೆ ಗೊತ್ತಾಪು ಜೊತೆ ಶಾಂತ ಸಿಸ್ ಅಂಚಲ ಆದುಪ್ಪು. ಓಕೆ ಬಾಯ್ ದುರ್ಗಾ ಸಿಸ್. ಬಾಯ್ ಶ್ರೀಧರ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ದೋಸೆ ತಿನ್ನೊಂದುಲ್ಲೆ ದಾದಿ ದೋಸೆಗೆ ದಾದಿ ಚಟ್ನಿಯಾ ಪೋಯೇರಿಯೇ ಜೋಕುಲ್ ಶಾಲೆಗ. ಓಕೆ ಆಟೋದಲ್ಲಿ ಇದ್ದೇನೆ. ಓಕೆ ಈ ಆಟೋದಲ್ಲಿ ಒಂಜಿ ವಿಡಿಯೋ ಮಲ್ಪೊಡಿಯೇ ಸುಮಸಿಸ್. ನಾನೀಗ ಶಾಲೆಗೆ ಹೋಗುತ್ತಿದ್ದೇನೆ. ಶಾಲೆಗೆ ಪೊಗ್ಗುನ ಪೂರ ವಿಡಿಯೋ ಮಲ್ಪೋಡು ಬಕ್ಕ ಬ್ಯಾಗ್ ಪಾಡೋದು ಪೋಪಿನ ಅವು ಪೂರ ಒಂಜಿ ವಿಡಿಯೋ ಮಲ್ಪೊಡಿ ತೂಪೆಂಗುಲವೆಲ್ಲ ಪೂರ. ಪ್ರೀತಿ ಲಾಗ್ ಸುಮಾ ಅಕ್ಕ ಪನೊಂದುಲ್ಲೇರು ಪ್ರೀತಿ ಸಿಸ್. ಸುಮಾ ಅಕ್ಕ ಒಂದು ದುರ್ಗಾ ಸಿಸ್ ಅನ್ನಿ ಅವಳ ಪುರ ಮಲ್ಪೋಡು ಆಪಣು ಅಪಗ ನಮಗೆ ವಿಡಿಯೋ ಆಪಣು ಇದಿನ ಓಲ್ ವಿಡಿಯೋ ಉಂಡು. ವಿಡಿಯೋ ಕಂಟೆಂಟ್ ತಿಕ್ಕುಜಿ ಕರ್ಮದ ಓಳ ಫಂಕ್ಷನ್ ಇತ್ತಿನ ಮಾತ್ರ ನಮಗೆ ಒಂಜಿ ಕಂಟೆಂಟ್ ಬಂದು ತಿಕ್ಕೊಂಡು ಎನ್ನೆತ್ತೆ ಒಂಜಿ ಬರ್ತ್ಡೇದ ವಿಡಿಯೋ ಪಾಡ್ರೆ ಬಾಕಿ ಉಂಡು ಎಡಿಟಿಂಗ್ ಆತಜಿ. ಅವು ಎಡಿಟಿಂಗ್ ಆದ ಮಸ್ತ್ ಪುರ್ತಾಪುಂಡು ಮಾರ್ರೆ. ಮುಂದೆ ಪಾರ್ದಿನನೇ ಬಲಿಪೂಜಿ ವಿಡಿಯೋ ಅಂಚಾತ ಪಾರ್ದಿನನೇ ವಿಡಿಯೋ ತೂಪುಜಿರೇ ಇರಲ್ಲ ಅದೇ ಪ್ರೀತಿ ಸಿಸ್. ವಿಡಿಯೋ ಪಾಡ್ನ ಪೋಡು ವೈರಲ್ ಆವಡು ವಿಡಿಯೋ ಆ ಒಂಚ ಆಪುಜಿ ಪ್ರೀತಿ ಸಿಸ್ನ ಒಂಜಿ ವೈರಲ್ ಆತ. ನೀರು ವಾಟ್ಸಪ್ ಪೂರ ಒಂದು ಮಲ್ತಾರೆ ಪ್ರೀತಿ ಸಿಸ್ ಶೇರ್ ಮಲ್ತಾರ ಅವೇನು ಪದ್ಯ ಬಾಡ್ದಿತ್ತಾರತೆ ಓ ಮಲ್ಲಿಗೆ ಓ ಸಂಪಿಗೆ. ಪೂರಿ ಸಿಸ್ ಪನೊಂದುಲ್ಲೇರು ಶಾಂತ ಸಿಸ್ ಅದೇ ತಿಂಡಿ ಪೂರಿ ಸಿಸ್. ನಿನ್ನ ಮದುವೆ ಮಂಟಪ ನಾನೇ ಕಟ್ಟಿರುವೆ ಒಳ್ಳೆ ವರ ತರುವೆ ದಾರಿರುವೆ ಮಲ್ಲಿ ಮದುವೆಗೆ ಮುಂಚೆಯೇ ಹಸೆಯೇರದು ಸಂಪಿಗೆ ಪ್ರೀತಿ ಮಾತಿನ ಕಂಪಿಗೆ ಸೋಲಲೇಬೇಕಿದೆ ಸಂಪಿಗೆ
ಕಾಲ ನೋಡಲಿ ಎಲ್ಲ, ಚೈತ್ರವಾಗಲಿ ಎಲ್ಲ, ಇದೇ ಹಾಡುವೆ ಸದಾ, ನಾ ಇದೇ ಬೇಡುವೆ ಸದಾ. ಸಾಂಗ್ದ ವೈರಲ್ ಆತನ ಬೊಕ್ಕ ಶಾಪಿಂಗ್ ನನ್ನಂದು ಆ ವೈರಲ್ ಆತನ ಅದೇ ಶಾಪಿಂಗ್ದ ಶೋಕ್ ಆತನಿಗೆ ಫಸ್ಟ್ ದಾರೆ ಸೀನ್ ಮಿತ್ತೊಡು ತಿರ್ತು ಮೊಟ ವೀಡಿಯೋ ತೆಪ್ಪನ ಶೋಕ್ ಆತನ ಮಸ್ತ್. ಅವು ಎಡಿಟಿಂಗ್ ಶೋಕ್ ಆತನ. ಇತ್ತೆ ಪಾಡುನೇ ಇಜ್ಜಿ ವಾಟ್ಸಪ್ಡು ಇತ್ತೆ ಪಾಡು ಜರ. ಪ್ರೀತಿ ಹಾಯ್ ಪನಂದುಲ್ಲೇರು, ಬಾಯ್ ಬಾಯ್ ಆಲ್ ಬಿಸಿ ಪನಂದ್ರೆ. ಓಕೆ ಓಕೆ ವಾಸವ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಸಪೋರ್ಟ್ ಮಾಡಿದ್ದೀರಾ, ಲೈಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ವಾಸವ್ ಬ್ರೋ, ಥ್ಯಾಂಕ್ ಯು. ಇತ್ತೆ ಪಾಡುನೇ ಇಜ್ಜಿ ವಾಟ್ಸಪ್ ಪನೊಂದುಲ್ಲೇರು. ಈ ವಾಟ್ಸಪ್ ಪಾಂಡ ವೈರಲ್ ಆಪುಣ ಅತ್ ಪಾಡಜ್ಜಿನ ವೈರಲ್ ಆಪುಣ ಯಾನ್ ಪಾಡುಜಿ ಯಾನ್ ಇತ್ತೆ ಪುನ್ ಮಲ್ದಿಜಿ ವಾಟ್ಸಪ್ ಪಾಡ್ರೆ ಪೋತುಜಿ ದಾನೆ ನಿ ಮೋನೆ ಇಜ್ಜಿ ಪ್ರಿನ್ಸಿಸ್ ದಾದನ್ ಗೊತ್ತುಜಿ. ದಾದ ನೀನು ಉದಾಸೀನ ಯಾನಕ್ಕೆ ಲೈವ್ ಬರ್ಪಿನೇಟ್ಲಿ ಇತ್ತುಜಿನಿ ಬಕ್ಕಲ ಕೂಡ ಒಂಚೂರು ವಾಚವರ ಆಪುಣ ತಂದು ಇಜಿನ ದಾಲ ಆಡ್ ಆಪು ಜತಿ ಐಕೊಂಚೂರು ಬತ್ತೀನಿ ನಾನು ದಾದ ಮಲ್ಪುಂಡು ದಿನೋಲ ಅಭ್ಯಾಸ ಆತನಿ ಕಳ್ಳ ಪೂರ ಪಾತಿರ್ದು ಐಕಿರಿ ಬೇಸಿಜ್ಜಿ ಬೇಸ್ ದೆಕ್ತು ದಕ್ಕದಿನಿ ಬೊಚ್ಚಿ ಪೇಸು ತೂಮಿನ ಬೊಚ್ಚಿ ಏರ್ಲ ಬಂದು ಕಪ್ಪು ಮೋನೆಡು ಬೈದಿನಿ ಮೋನೆಗೆ ಪೇಂಟ್ ಇಜ್ಜಿ ಅಂದಿ ನೀಂಕು ದಸ್ಸಿ ನಾನು ಸುಮ್ಮ ಅಂದು ಪ್ರೀತಿ ಸಿಸ್ಸು ಶಾಂತ ಸಿಸ್ಸು ಸುಮ್ಮ ಸಿಸ್ಸಿ ನೀಂಕ ಪೌಡರ್ ಪಾಟೆಲ್ಲ ಉದಸ್ಸಿ ನಾಂಡು ಐಕ ಮೋನೆ ರೇಗ್ಲ ತೋಜಿ ಪೋಜಿನಿ ಅನ್ನು ಇನ್ನು ಏಕಾದಶಿ ಎಂಕ್ ಐಕ ಮಧ್ಯಾಹ್ನ ಒಂಜಿ ಪೊರ್ತು ಮೋನೆ ತೋಜಿಪೋವೆ ಒಕ್ಕ ಲಡ್ಡರೇಕ್ ಐಕಿನ್ ನನ್ನ ಕಾಂಡೆ ಪೇಸಿಜ್ಜಿ ಎನ್ನ ಕಾಲು ಇಂಚೆರೆ ಪೂರೆಲ್ಲ ತೂದು ಪೋಡೆ ನಾನು ಫೋಟೋ ತೂದು ಪೋಡು ಮಾತೆರ್ಲ. ದಿನೋಲ ಪೇಸ್ಟ್ ಹಚ್ಕೊಂಡು ಪನ್ಪಿನಿ ಮಾರೆ ಏತ್ ಪೌಡರ್ ಖಾಲಿ ಹಾಪುಡು, ಏತ್ ಲಿಪ್ಸ್ಟಿಕ್ ಖಾಲಿ ಹಾಪುಡು, ಏತ್ ಮೇಕಪ್ ದ ಖಾಲಿ ಹಾಪುಡು ಗೊತ್ತುಂಡೆ. ಅಯ್ಯೋ ದೇವ, ಈ ಲೈವ್ಡ್ ಸತ್ಯ ಲೈವ್ಡ್ ಲಾಸ್ ಎಂಕ್. ಆಂಡುಲ್ಲೇರು ಸುಮಸಿಸ್ ಅಂದ ಬರುದುಲ್ಲೇರು ಚುಟ್ಟಿ ಪೂರ ಕಪ್ಪಾತ ಲಿಪ್ಸ್ಟಿಕ್ ಪಾಡ್ದು ಎನ್ನ ಅಂದಿ ಅವು ಎನ್ನ ಮೋನೆನೆ ಕಪ್ಪಾತನ್ ಜಾಸ್ತಿ ಕಪ್ಪಾತನ್ ಆ ದಿನೋಲ ಮೋನೆಗ ಪಾರ್ದು ದಾನೇನಿ ಅವು ಮೀನ್ದ ಕಜಿಪು ಮೀನ್ದ ಕಜಿಪು ಇನಿಯ ಎಲೆಯಲ್ಲಿ ಅಂಜಲ್ ಉಂಡಿಯೇ ಅವೇ ನೀನು ದಾದ ಮಲ್ಪುಂಡು ತೂಪಿನಿ ಒಂಜಿ ಉಂಡು ಐನಾಜಿ ಪೀಸ್ ಉಂಡು ಐಕ್ ರಸ ಮಲ್ಪುನ ಅತ್ತು ದಕ್ಕು ಮಲ್ಪುನ ಚಪಾತಿ ಮಲ್ಪುನ ಐಕ್ ಅತ್ತು ಫ್ರೈ ಮಲ್ಪುನ ಅಂದೇನು ಕುಲ ಒಂದು ತೂವಡು ದಾದ ಮಲ್ಪ ಶಾಂತ ಸಿಸ್ ತೆಗ್ತೊಂದುಲ್ಲೇರು ಅಂದು ಶಾಂತ ಸಿಸ್ ಮೋನೆ ಪೂರ ಕಪ್ಪು ಜಾಸ್ತಿ ಆತನ ಆ ಮೇಕಪ್ ಪಾಡ್ದು ತೂವೇರ ಅಪ್ಪಜಿ ಕಣ್ಣಲ್ಲಿ ನನ್ನ ಮೋನೆ ನೆಂಕೆ ಅಂಚಾತನ ಇಜಿ ನಾನು ಇಲ್ಲಡುಪುನ ದಾಲ ಮೇಕಪ್ ಪಾಡುನೇ ಇಜ್ಜಿ ಇತ್ತೆ ದಿನೋಲ ಮೇಕಪ್ ಎಂಚಿನ ಮೇಕಪ್ ಕಾರ್ಮದ ಉದರ್ಸಿನ ಹಾಕೊಂಡು ಬಾಡಿಲು ಉದರ್ಸಿನ ಒಂದು ಏರು ರಂಜಿತ್ ಸಿಸ್ ಏತು ಕೊರಿಯರ್ ಅಂಜಲ್ ಮೀನು ಅವು ಎಲ್ಲಿ ಎತ್ತಂಡಿಯೇ ಯಾನು ಎಂಕುಲು ಆಜಿದೆ ತೊಂಡ ಮೂಜಿ ಅಮ್ಮದೆ ತೊಂಡೇರು ಮೂಜಿ ಎಂಕ್ ಅಂಚ ಕೋಡಿದೆ ತೊಂದ ಬಕ್ಕ ಅಮ್ಮ ಬೇತೆ ಬಂಗುಡೆದೆ ತೊಂಡೇರು ಯಾನ ಅಂಜಲ್ದೆ ತೊಂದೆ ಅವು ಎಂಕ್ರ ಇದ್ದೆ ತೊಂಡೇರು ಅಡ್ಡಿ ದಿನಕ್ಕೆ ಉಂಡು ಯಾನ್ ಮೇಕಪ್ ಮಲ್ಪುಜಿ ಪೌಡರ್ ಮಾತ್ರ ಇರ್ಚೂರು ಬೋಲ್ದುಲ್ಲಾರ ಪಿಚ್ಚಿಸ್ ಎಂಕೊಂಚೂರು ಮೇಕಪ್ ಚೂರು ಬೋರ್ಡ್ ಹಾಕೊಂಡು ಎನ್ನೇನು ಮೇಕಪ್ ಆರ್ಟಿಸ್ಟ್ಲ ಬೈಜ್ಜಿ ನನ್ನ ಕಾಣೆ ರಜೆ ಮೇಕಪ್ ದರೆ ಐಕೆ ಅನ್ನ ನಮ್ಮ ಫೇಸ್ ಲೈವ್ ಇಜ್ಜಿ ನಾನು ಇಂಚೆನೆ ಫೇಸ್ ಇಜ್ಜಿ ಅಂದಿನ ಲೈವ್ ಎಲ್ಲ ಅಂದು ಇಲ್ಲಡಿ ಏರು ಪಾಡುವೇರು ಉದಸ್ಸಿನ ಸತ್ಯ ಶಾಂತ ಸಿಸ್ ಯಾನ್ ತರೆಲ್ಲ ಕಟ್ಟುಜಿ ಒಂದು ಪೌಡರ್ಲ ಪಾಡುಜಿ ಎನ್ನ ನಿತ್ಯ ಮಿನಿ ತುಯ್ಯಾಡ್ರಿ ತೆಲಿಪಾರು ಯಾನ್ ತುಜಿ ಪಜ್ಜಿ ಎಂಕೆ ತುವೇರಾವು ಜವಲ್ಬೋದು ಪ್ರೀತಿ ಸಿಸ್ ತೆರ್ತೊಂದುಲ್ಲೇರು ಅಂದು ಇಲ್ಲಡಿ ಏರು ಮೇಕಪ್ ಬರು ಬಜ್ಜಿ ಉದಸ್ಸಿನ ಎಂಕುಂಡ ತೇರು ಮೇಕಪ್ ಪಂಡು ಮೇಕಪ್ ತರೆ ಕಟ್ಟು ತರೆ ಪಡ್ಚು ಪಂಡೆಲ್ಲ ಭಾರಿ ಉದಸ್ಸಿನ ಎಂಕ್ ಬರ್ಚೆನೇ ಪಾಡುಜಿ ಯಾನವರ ಯಾನ್ ಬಿರ್ಕುಲ್ ಬಿಡು ತುಪ್ಪುನವರ ಇಜಿನ ಮಿತ್ತು ಸೂಡಿ ಪಾಡ್ದು ಮುಟ್ರಾ ಸಿಪ್ಪುನು ಮಿತ್ತತೆನ್ನ ಏರ ಬರ್ಪು ಚೇರ್ದಲ್ಲ
ಚಾನ್ಸಸ್ ತೆಲ್ಪುರ್ ಈ ಲೈವ್ ಡಾತ್ರ ತಿನಿ ಮೋನೆ ಪೂರ ಆಲಾತನು ಇತ್ತಿನ ಮೋನೆಲ ಆಲಾತನು ಮದುವೆ ಮಂಟ ಅವೊಂಜಿ ವೈರಲ್ ಕೊರಿಯಡಲ ಬಾರೆ ದಿನೋಲ ಪೊದು ಮೇಕಪ್ ಅಂತ ಕುಲ್ಲೋಲಿಂದು ವೈರಲ್ ಕೊರಿಯಡ ಒಂದು ವೈರಲ್ ಕೊರ್ಪುಜರ ಒಂದು ಶಾಂತ ಏರು ಆರೆಂಡ ಫ್ರೆಂಡಿ ಶಾಂತ ಸಿಸ್ ಎಂಗುಡ ಜನ ಒಟ್ಟಿಗೆ ಕಲ್ದಿನಿ ಅಲ್ಲ ಶಾಂತ ಸಿಸ್ಲಾ ಅಂಚ ಆರು ಬಕ್ಕ ಮದ್ಮೆದು ಒಂದು ಪಣ ಎಂಗುಳು ಒಟ್ಟಿಗೆ ಪಂಡ ಒಂಜೇ ಕ್ಲಾಸ್ ಆರೇನಾರ್ದು ಇಲ್ಲಿಯ ಕ್ಲಾಸ್ ಒಟ್ಟಿಗೆ ಎತ್ತು ಒಂಜೇ ಶಾಲೆ ಇತ್ತೀನಿ ಎಂಗುರ ಜನ ಬಕ್ಕ ಆರು ಮದ್ಮೆದು ಬೊಂಬೈ ಪೋಯಿರಿ ಯಾನ್ ಬಕ್ಕ ಊರುಡೆಲ್ಲೆ ಅಂಚೆ ಇತ್ತೆಂಗುಲು ಇಂಚೆ ನೆಟ್ಟು ಪಾತೇರು ಎಂಗ್ಲೆ ಆರೇನಾರ್ದು ಇಲ್ಯ ಮಸ್ತ್ ಇಲ್ಯ ಆರೇನಾರ್ದು ಒಂಜೇ ಶಾಲೆ ಇತ್ತೆಂಗುಲು ಬಕ ಪ್ರೀತಿ ಸಿಸರು ಅಂಚೆನೆ ಆರ್ಲ ಎನ್ನೊಟ್ಟಿಗೆ ಇತ್ತೀನಿ ಎಂಗುಳು ಪುರ ಒಂಜೇ ಶಾಲೆ ಇತ್ತೀನಿ ಈರು ಉಂಡು ಟೈಮ್ಗೆ ಪೇಸ್ಲಾಯ ಮಲ್ಪುಲೆ ಮಧ್ಯಾಹ್ನ ಮಲ್ಲೆಜ್ಜಿ ಒಂದು ಟೈಮ್ಗೆ ಪೇಸ್ಲಾಯ ಬೋಡೆ ಪ್ರೀತಿ ಸಿಸ್ ಮಧ್ಯಾಹ್ನ ಬುರ್ಚ ಯಾನೆನ್ನೋಡು ಮಧ್ಯಾಹ್ನ ಮಲ್ಪುಗ ಅಂದು ಕಾಂಡೆ ಜನನೇ ಎಜ್ಜಿ ರೈಲು ಬೋಂಡ ತಂದಂದು ಎಡ್ಡೆ ಅವಜೆ ಕೇಂದ್ರ ಪಕ್ಕ ದಿನೋಲ ಎಂಜಿನ ನಮ್ಮ ಒಂಜೇಲಕ ಪನ್ಪಿನಿ ದಿನೋಲ ಚೂರು ಚೂರು ಬೇತೆ ಬೇತೆ ಪನ್ನೋಡು ಅಪ್ಪಗ ಜನಲ್ಲ ಮಿತ್ತುಳುದು ಕೇನು ನಮ್ಮ ದಾದ ಪನ್ಪಂದು ಯಾನು ಕೇಂಡೆ ಐ ಕಾರ್ಲ ಅದೇ ಶಾಂತಿಸ್ ಅದೇ ರಂಜಿತ್ ಎಡ್ಡೆ ಎಂಗುಲ್ ಪನ್ಯ ಅವ್ ಬಕ ನನ್ನ ಫ್ರೆಂಡ್ ಎಂಗುಲ್ ಪೂರ ಬೇತೆ ಬೇತೆ ಶಾಲೆ ಬೇತೆ ಬೇತೆ ಮಾತ್ರ ಯಾನ್ ಮಲ್ಲ ಕ್ಲಿಯರ್ ಪೂರ ಇರ್ಲ ಯಾನ್ ಮಲ್ಲ ಅಕ್ಕ ಐದಕ್ಕ ಪ್ರೀತಿ ಅಕ್ಕ ಐದಕ್ಕ ಶಾಂತಿಸ್ ಎಲ್ಲಿ ಎಂಗ್ಲೇದು ಪೂರ ಯಾನೆ ಮಿತ್ತು ಆರು ಮಿತ್ತುಲ್ಲೇರಿಗೆ ನವೀನ್ ಆರು ಬಜಿಲೆ ಹತ್ತಿಜಿ ಪೋವ ಮಲ್ತದುಲ್ಲೇರಿಗೆ ಆರ್ಕಿ ನಾರ್ ಮಲ್ಲಣ್ಣೆಂಗಲ್ಲ ಏರ್ ಗೊತ್ತೇನೆ ನವೀನ್ ಬ್ರೋ ಮಲ್ಲಣ್ಣೆಂಗಲ್ಲ ಆರಿಡ್ ಪೋರಿನ ಕಡೆ ಬಿಡ್ದೆ ಗ್ಲೌಲ್ ಉಪ್ಪಡೋದು ಲೈಕ್ ಕೊಡಿ ಹೊರದುಲ್ಲೇರು ನವೀನ್ ಅಣ್ಣ ಹಾಯ್ ಗುಡ್ ಮಾರ್ನಿಂಗ್ ಮನದಲ್ಲಿ ಪ್ರೀತಿ ಸಿಸ್ ಅವಳಿ ಕುಲ್ಲುಲೆ ನವೀನ್ ಬ್ರೋ ಅವಳಿ ಕುಲ್ಲುಲೆ ಬಕೀರಿಗೆ ಮನಸ್ಸಾಲಾಗ ರಪ್ಪೊಂಜಿ ಮೆಸೇಜ್ ಮಾಡಿ ತಿಳಿಪುಲೆ ಅವಾಗ ಈಗಲೆಲ್ಲ ಖುಷಿ ಆಗ್ಬಿಡು ಅತಿ ಬಕ ಒಂಜೇಲಕ ಮಾತಿರ್ಗಳು ಅಂತ ಖುಷಿ ಆವಡು ಅತಿ ಅದಕ್ಕೆ ನಾವು ಒಂಚೂರು ಚೂರು ಚೇಂಜಸ್ ಮಾಡ್ಕೊಂಡು ಪಾತಿರ್ ನೆಟ್ ಅಪ್ಪ ಖುಷಿ ಆಪಣಂತೆ ಅಂದಲ್ಲ ಯಾರಿಗ್ಲೂ ಗೊತ್ತಂಡು ರಂಜಿತ್ಗಳ ಇಜ್ಜಿ ರಂಜಿತ್ ಎಂಕುಲ್ ಬೇತೆ ಬೇತೇನೆ ಅಕ್ಕಲ ಆರ್ನ ಊರು ಬೇತೆ ಎನ್ನ ಊರು ಬೇತೆ ಬಕ್ಕ ಪ್ರೀತಿಸಿಸ್ನ ಊರು ಬೇತೆ ಯಾನ್ ಪನ್ನಿ ಇಂಚೆನೆ ಕುಸಲ ಪನ್ನಿಡ್ ಎಂಗುಲ್ಲ ಓ ಶಾಲೆ ಕಲ್ದೀನಿ ಪೂರ ಆರ್ನ ಶಾಲೆ ಬೇತೆ ಎನ್ನ ಶಾಲೆ ಬೇತೆ ಅಂಚ ಹಾಯ್ ಪ್ರೀತಿ ಅಕ್ಕ ಡ್ಯೂಟಿ ಸ್ಟಾರ್ಟ್ ಬಯ್ಯ ತಿಕ್ಕಗ ಮೇರ್ನ ಎಕ್ಕಡ್ದಿಂಚ ಡ್ಯೂಟಿ ಸ್ಟಾರ್ಟ್ ಪನ್ಪುನಿಯೇ ನವೀನ್ ಸ್ಟಾರ್ಟ್ ಆತಜಿ ಗಡಿ ಗಡಿ ಮತ್ತು ತಿಳ್ತು ಹೋಗಿ ನಾನು ಆರ ಗಮ್ಮತ್ತ ನವೀನ್ ಅಯ್ಯೋ ಅರೆ ಡ್ಯೂಟಿ ಬರಲ್ಲ ಮನಸ್ಸಿಜ್ಜಿತ್ತು ಅಲ್ಲಿ ರಂಜಿತ್ ಚಾನಲ್ ಉಂಡೆ ಇರ್ನ ಎಂಕಲ್ಲ ಒಂಜಿ ರಂಜಿತ್ ಬರೋಂದಿತ್ತೇರು ಮಾರ್ರೆ ರಂಜಿತ್ ಸಾಲ್ಯಾನ ಆನ ಪತ್ತನೆ ಇಜ್ಜಿತ್ತೆ ಓಡೆ ಪೋಯರಂದು ಇಜ್ಜಿ ಬಜಿಲಾ ತಿನಿಯರ ಗಜಿಲ್ ಬಿಜಿಲ್ ಆತ ಜತ್ತ ಪೋವ ಆಂಡ ನವೀನ್ ಬ್ರೋ ಪಣದೊಲ್ಲೇರು ಫಸ್ಟ್ಗೆ ಶಾಂತ ಸಿಸ್ ಏನ್ ಮದ್ಮೆ ಅದು ಪೋನಾಗ ಅವು ಪೋ ಉಂಡದು ದಪ್ಪ ಬಜಿಲ್ ಆಮೇಲೆ ನಾವು ಉಳಿತೀನಿ ಏನ ಕಣ್ಣಲ್ಲಿ ಪೋವ ಎಂತಾನೆ ಯಾನ ಮನಸ್ಸು ನಮ್ಮ ಒಂದು ಮುಲ್ದ ಬಜಿಲ್ ಉಳಿದ ಅದು ಒಗ್ಗರಣೆ ಮಾಡ್ರಿ ಅಂದ್ ಬೋತೀನಿ ಒಂದು ಒಗ್ಗರಣೆ ಮಾಡಂಗ ಒಂದಂತೆ ಉದಿದಲ್ಲ ಕಾಂಬುಜಿ ಮಾರ್ರೆ ಒಂದು ದಾದೆ ಕಲ್ಲದಲ್ಲಕ್ಕನೆ ಉಂಡಿ ಯಾನ್ ದಾನೆ ಒಂದು ಇಂಚಾಪಿ ನನ್ನೆನ್ನು ಬಕ್ಕ ಮೊಗಲ್ ಪುರಲ್ಲ ಹಾಕೊಂಡು ನಾವೇನು ದಕ್ಕದು ಬರ್ತೆ ಬಜಿಲ್ ಹಿಂಗಿತ್ತೆ ನೆನೆ ಬರ್ಪುಡ ಅವು ಬಜಿಲ್ದ ಬಕ್ಕ ಅನ್ ಮಾಮಿದ ಕೇಂಡೆ ಮಾಮಿ ಅವು ಬಜಿಲ್ದಾಯ ಒಂಚಾಪುಜಿ ಊರ್ದ ಕಲ್ಲಕ ಐಕ್ ಮಾಮಿ ಬಂಡೆ ಅವು ಬೇತ ಬಜಿಲ್ ಬಂಡೆ ಬಕ ಪಂಡೆ ಮಾಮಿ ಅವು ಮಲ್ತಿತ್ತೆ ದಕ್ಕಿ ಐಕೆ ಮಾಮಿ ಮಲ್ಲೆ ಜವ್ ನಿಕ್ ಗೊತ್ತು ಜತ ಮಲ್ಪೆರೆ ಯಾನ್ ನಿಕ್ ಕಲ್ಪವೆ ಬಂಡೆ ಬಕ ಆರು ಕಲ್ಪೈನೆ ಇಂಕ್ ಬಜಿಲ್ ಅವು ಪೋವ ಮಲ್ಪೆರೆ ಯಾನಕ್ಕೆ ಏನು ಬಕ್ಕ ಹಸ್ಬೆಂಡ್ ಇಲ್ಲ ಬಕ್ಕ ಬಂದಿನ ತಿಲ್ಪುನ್ ಮಾರ್ರೆ ಹೆಂಗ್ ತರಗಡೆ ಕಾಡೆ ತಿಂಡ್ರೆ ಅವಳತ್ತೇನ್ ಮಾಮಿ ಚೂರು
ಯಾನೊಂಚೂರು ಬೇಗ ಲಕ್ಕು ಆಯ್ತು ಯಾಕುಲ್ ಸ್ವಲ್ಪ ಲೇಟ್ ಆಯ್ತದ್ದು ಲಕ್ಕನು ಅಂಚೆ ನನ್ನ ಚಾ ತಿಂಡ್ರೆ ಬಜಿಲ್ ಮಲ್ಪಕ ಅಂತ ಪೋತೀನಿ ಬಜಿಲ್ ಉಂಡತ್ತ ಬೇರೆ ಪಡೇರು ಬಜಿಲ್ ಉಂಡಿಯ ಬಂಡೇರು ಅವ ಬಜಿಲ್ ಅವು ದಪ್ಪ ಬಜಿಲ್ ನಮ್ಮ ಅವೇನು ಯೂಸ್ ಮಲ್ದಿನೇಜಿ ತಗೊಟ್ಟಲ್ಲ ಎಂಕುಲ್ ಇಲ್ಲಡು ಮೂಲ ಉಂಡತ್ತೆ ಆ ದಪ್ಪ ಬಜಿಲ್ ಯೂಸ್ ಮಲ್ದಿನೇಜಿ ತೆಲ್ಪ ಬಜಿಲ್ ಮಾತ್ರ ಬಜಿಲ್ದ ಉಸಿರಿ ಮಲ್ಪೆ ಬಂದು ಪೋಯೆ ಮೇಡ ಬನಲ ದೀಯ ಒಗರೆ ಮಾಡಿ ಒಂದು ಬಜಿಲ್ ಉಂಡೆ ತಲ ಕಾಪುಜಿ ಉಸಿಲಿ ಆಪುಜಿಂದು ಮಕ್ಕದ ಅದಲ್ತೆ ಪೂರೆಲ್ಲ ಕೊಡ್ದು ನೀರು ಮಾಡ್ತು ತೋಟು ಕೂಡಿ ಮಕ್ಕ ಮಂಡೆ ಮಾಡಿರ್ದು ಅಕ್ಕಿಂದಾಯೆ ಯಾನಿಕ್ ಪಂತು ಆಯ್ತು ಅದು ಮಂಡೇರು ಅಯ್ಯೋ ಅದೇ ಅವು ಒಂಜಿ ಕೆಲವು ಉಂಡತೆ ನೆನೆ ಬರ್ಪುನ್ ಕೆಲವೊಂಜಿ ವಿಷಯ ಪೋವ ತಿಂದು ಪೋಂದು ಆ ತೆಲ್ಪುನದು ನಾವು ಪೋವ ಒಂಜಿ ಲೆಕ್ಕ ಆತು ನಂದು ಚಾನಲ್ ದಾಯಗ ಇತ್ತಿನ ಚಾನಲ್ ತೂವರೆ ಟೈಮ್ ಅಂದ ಒಂದಿ ರಂಜಿತ್ತು ಅದಕ್ಕೆ ಕೇನ್ಯಾನು ಇರೇ ನೀಲಿ ಮಿನಿ ಬೋರ್ಡ್ ಅಂದ್ ಇರೇಗ್ ಚೂರು ರೈಸ್ ಎರಂಡ ಅಂದ್ ನೀಲಿ ಮಾಡ್ದು ಕಲರ್ ಮಾಡ್ರೆ ಅಂದ್ ಐದಕ್ಕ ಮಾಮಿ ಎಂಕ್ ಕಾಂದ ಪೋವ ಬಟಾಟ ಪೋವ ಅப்புறம் ಮಲ್ಪೆರ ಕಲ್ಪೈರ್ ಐದಕ್ಕೆ ಎಂಕ್ ಲೆಡ್ಡೆ ಹಾಪುಂಡವು ಅಂಚ ಕೆಲಪುರ ಅಮ್ಮ ಕಲ್ಪದೀರ್ ಅಂಚ ಒಂದು ದುಂಬುದ ರಂಜಿತ್ ತೋಜೋಡು ಅಡಕೇನ್ಗೆ ಇದು ದುಂಬುದ ರಂಜಿತ ಅಂದ್ ಆ ಮೇರು ಬರೋನಿತ್ತೀರಿ ಈ ರಂಜಿತ್ಲ ಬರೋನಿತ್ತೀರಿ ಅಣ್ಣ ಕಡಿಮೆ ಬತ್ತದೊಂಚಿ ಹಾಯ್ ಬಂದು ಪೋನಿತ್ತೇರು ಅದೇ ರಂಜಿತ್ ಪೋಯರ ಅಂದಾರ್ ಆ ಚೂರು ಹಾಯ್ ಬಂದು ಪೋಪೇರು ರಂಜಿತ್ ಅಣ್ಣ ನವೀನ್ ತುಳು ಸಬ್ ಮಲ್ಪಲೆ ಅಂತಲೇ ಇಂದೆ ನವೀನ್ ತುಳು ಲಾಕ್ಸ್ ಉಂಡತೆ ಮಿತ್ತುಂಡ ಅಂದು ನವೀನ್ ತುಳು ಲಾಕ್ಸ್ ಇರ್ ಬೈದಾರೆ ನವೀನ್ ಬ್ರೋ ನೆಟ್ ನವೀನ್ ತುಳು ಲಾಕ್ಸ್ ಇರ್ ಕುಳಲ್ಲು ದುಬೈ ಬೈದಾರ್ ನೀರು ನವೀನ್ ತುಳು ಲಾಕ್ಸ್ ಬಲೆ ಅನ್ ಪನ್ಪೇಡ ಅರೆ ಕೊಂಚೊಂದು ಕೊರ್ಕ ಅಲ್ವ ಆರ್ ಬಕ್ಕ ಈನ ಚಾನಲ್ ಬರಡು ರಂಜಿತ್ ಬ್ರೋ ರಂಜಿತ್ ಉಳ್ಳೇರೆ ರಂಜಿತ್ ಉಳ್ಳಾರ ರಂಜಿತ್ ಮೇರೆಗೊಂಜಿ ನವೀನ್ ಬ್ರೋ ಬರ್ಪಿರುತ್ತೆ ತುಲೆ ನವೀನ್ ಕುಳಲ್ಲು ಒಂದಿಟ್ಟು ನವೀನ್ ತುಳು ಲಾಕ್ಸ್ ಅರೆ ಕೊಂಚ ಒಂದು ಕೊರ್ಲೆ ಗಿಫ್ಟ್ ಕೊರ್ಲೆ ಇರೊಂಜಿ ಅಂದಿಯೇ ಆ ರಂಜಿತ್ನ ಪತ್ತನೆ ಇಜ್ಜತೆ ಅಂದಿಯೇ ಸುಮಾ ಮೇಡಕೆನ್ಯೆ ಹೇಮಸಿಸ್ಟಕೆಂಡೆ ಅರೆಗ್ಲ ಗೊತ್ತುಜಿ ಬಂಡೇರಾರು ಬಕ್ಕ ಮನುಬ್ರೋಡಕೆಂಡೆ ಎರೇಗ್ಲ ಎಂಕ್ಲೆ ದಾಲ ಗೊತ್ತುಜಿ ಬಂಡೇರು ಬಕ್ಕ ನಮಕ್ಲ ಗೊತ್ತುಜಿ ದಾಲ ಕರೆಕ್ಟ್ ಬಂಡೇರು ಅಲೆ ಈರು ನವೀನ್ ತುಳು ಲಾಕ್ಸ್ಗು ನೀರು ನವೀನ್ ತುಳು ಲಾಕ್ಸ್ರು ಬಲೆ ನವೀನ್ ಬ್ರೋ ಅರೆಗ್ ಗೊತ್ತಾವಡತ್ತೆ ಈನ ಚಾನಲ್ ತಿಕ್ಕಂದರೆಗಿತ್ತೆ ಆರು ಹತ್ತು ಒಂದು ಆರು ಪಾತೆನ ಸ್ಟೈಲ್ ಬೇತೆ ಉಂಡು ಅಂದ ಆರನ ಪಾತೆರ ಸ್ಟೈಲೇ ಬೇತೆ ಒಂದು ಬೇತೆ ಅದೇ ಇರು ಬೇತತಿ ರಂಜಿತ್ ಬ್ರೋ ಅಂದು ಪ್ರೀತಿಸ ಅವು ಅಂಜೋ ಒಡೆ ಪೋತುಂಡು ಅಂದಿ ಯಾರ ಪತ್ತನಿಜ್ಜಿ ಆರು ಶಾಂತೆರೆ ಸಂಗೀತೆರೆ ಪ್ರೀತಿ ಹಾಯ್ ಅದೇ ಅಂಜ ಬಂದ್ಬಿಡತ್ತೆ ಹಾಯ್ ಗಿರಿಜಾ ಸಿಸ್ ವೆಲ್ಕಮ್ ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಟಿಫಿನ್ ಆಯ್ತಾ ಸಿಸ್ ಅಂತ ಏನು ಟಿಫಿನ್ ಅಂತ ಕೇಳ್ತಾ ಇದ್ದಾರೆ ನನಗೆ ಚಪಾತಿ ಸಿಸ್ ನಿಮಗೆ ಎಂತ ಹಾಯ್ ಗಿರ್ಜಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಜನ ಇಜ್ಜೆಡ ಬೇಜಾರು ಆಪುಂಡು ಲೈವ್ ಮಲ್ಪರೆ ಅಂದಿಯ ಸಿಸ್ ಜನ ಇಜ್ಜೆಡ ಬೇಜಾರು ಇಜ್ಜಿಂಡಲ್ಲ ಇಡ್ಲಿ ಸಿಸ್ ಬಕ್ಕ ಜನ ಇಜ್ಜೆಡಲ್ಲದೆ ಫೇಸ್ ಲೈವ್ ಮಲ್ಪರೆ ಬೇಜಾರು ಇಂಚಾಣೆ ಏತ್ಲ ಪಾತಿರೊಲಿಯೇ ಫೇಸ್ ಇಜ್ಜಂದೆ ಪಾತಿರೊಲಿ ಎಂಕ ಜನ ಇಜ್ಜಿಡ ಫೇಸ್ ಲೈವ್ ಬೇಜಾರು ಈರ್ಕೊಡೆ ರಾತ್ರಿಗೆ ಬೈಜ್ಜಾರ ತೇಸು ಪ್ರೀತಿಸಿ ಇನಿಜ್ಜ ಇನಿಲೆಜ್ಜ ಪರೀಕ್ಷೆ ಮುಗಿಂಡೆ ಅಂದು ಸಿಸ್ಸು ಬೋರ್ ಆಪುಂಡು ಜನ ಇಜ್ಜಂಡ ಅಂದಂದು ಒಂಜಿ ಏಲ ಪಾತೆರ ಒಪ್ಪುಡು ಸಂಗೀತಲ ಕಂದಿನಕಲು ಒಪ್ಪುಡು ಅದೇ ಶಾಂತ ಸಿಸ್ಸು ಒಂತೆ ಉರುಬೋಪುಂಡು ಮಾತ್ರ ಸೂಪರ್ ಯಾನ್ ಈರು ಎಂದಿನ ರಂಜಿತ್ ಹತ್ತು ಅಂದ್ ಗೊತ್ತಾಂಡು ರಂಜಿತ್ ಬ್ರೋ ಗೊತ್ತಾಂಡು ಈರು ಬೇತೆ ರಂಜಿತ್ ಆರು ಬೇತೆ ರಂಜಿತ್ ಮಲ್ಲೆ ಜಿತ್ತೆ ಈರು ರಂಜಿತ್ ಬರ್ತಾರೆ ತಿತ್ತೆ ಎಂಕ್ಲೆಗೆ ಈರೆ ಯಾರು ಇತ್ತೆ ಎಂಗ್ಳು ಈ ಅರೆ ನೀರೆಡ ತೂಪ ಎಂಕುಲ್ ರಂಜಿತ್ತನು ಈರು ಎಂಕ್ಲೆ ಮೆಸೇಜ್ ಪುರ ಮಲ್ತು ನಾನು ಟುಡೇ ಫೇಸ್ ಲೈವ್ ಇಲ್ಲ ಸಿಸ್ ಆಗಿದೆ ಗಿರಿಜಾ ಸಿಸ್ ದಿನಾಲಿ ಈ ಫೇಸನ್ನು ಯಾರು ನೋಡುದಲ್ವಾ ಅದಕ್ಕೆ ಬೇಡ ಅಂತ ಇವತ್ತು ನೋಡುದು ಬೇಡ ಯಾರು ಫೇಸ್ ಕಿರಣ್ ಬೈದೇರ ಟುಗೆದರ್ ಬರೋಡ್ಗೆ ಯಾರಿಗೆ ಅಂದಿಯ ಮುರನೆ ಎಂಡಲ ಪಂಡೇರು ಟುಗೆದರ್ ಪಡ ಅಲ್ಲ ಫೇಸ್ ಇಜ್ಜಂದೆ ಬರ್ಪೇರಿಗೆ ಯಾರು ಟುಗೆದರ್ಗೆ
ಇರ್ ಪಾಡ್ಲೆ ಇನಿ ಟುಗೆದರ್ ಪಾಡ್ಲೆ ಇನಿ ಬರಡಾರ್ ಕಿರಣ್ ಇನಿ ಬೈಚೀರ್ ಲೈವ್ ಅಲ್ಲಿ ಜನ ಬರೋದೇ ಇಲ್ಲ ಸಿಸ್. ಹೌದೌದು, ಜನ ಬರೋದಿಲ್ಲ. ನಾವು ಸುಮ್ಮನೆ ಒಂದು ಬೊಬ್ಬೆ ಹಾಕುದು ಮಾರ್ರೆ. ಆದ್ರೆ ಪರವಾಗಿಲ್ಲ, ಇಷ್ಟು ಜನ ಇದ್ದಾರೆ ನನಗೆ ಸಾಕು. ನೀವೆಲ್ಲ ಇದ್ದೀರಲ್ಲ, ಸ್ವಲ್ಪ ಹೊತ್ತು ಮಾತಾಡ್ತೇನೆ ಮತ್ತೆ ಎಂಡ್ ಮಾಡ್ತೇನೆ ಅಷ್ಟೇ. ಬೋರ್ ಆಗುತ್ತೆ ಅಲ್ವಾ? ನಾನು ನೋಡ್ತೀನಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಖುಷಿ ಆಗುತ್ತೆ. ಗುಡ್ ಮಾರ್ನಿಂಗ್ ಗೀತಾ ಸಿಸ್. ಗೀತಾ ಸಿಸ್ ಎಲ್ಲಿದ್ದೀರಾ ಗೀತಾ ಸಿಸ್? ನಿಮ್ದು ಲೈವೇ ಕಾಣುದಿಲ್ಲ ನನ್ಗೆ. ಬರಡು ಸಿಸ್ ಪನೊಂದುಲ್ಲೇರಿ ಏರಿಯೇ ಲೈಕ್ ಡನ್ ಪನೊಂದುಲ್ಲೇರಿ ಇತ್ತೆ ಬರ್ಪೆ ಚೂರು. ಓಕೆ ಓಕೆ ಪ್ರೀತ್ ಸಿಸ್, ಓಕೆ ಓಕೆ. ಹೌದಾ ಸಿಸ್, ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಗೀತಾ ಸಿಸ್. ಗೀತಾ ಸಿಸ್ ಮೊನ್ನೆ ಲೈವ್ ಮಾಡ್ಲಿಲ್ವಾ ನೀವು 2 ದಿನದಿಂದ? ಅರೆಗೆ ಇಷ್ಟ ಉಂಡತೆ ಸಿಸ್. ಎರೆಗಿಯೇ ಶಾಂತ ಸಿಸ್ ಹೆಂಗದಾದಂದು ಅರ್ಥ ಆಯ್ತು. ತಿಂಡಿ ಆಯ್ತಾ ಸಿಸ್ಟರ್ ಅಂತ ಕೇಳಿದ್ರೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಫ್ಯಾಂಟಾಸ್ಟಿಕ್ ಅಂದ್ರೆ ಇನ್ನೀನು ಹೆಂಗೆ ಪಾಡುವೆ ಅನ್ನಂದು ಮೇರೆ ಕಿರಣ್ ಬ್ರೋ ಗತೆ ಅನ್ನಂದು ಬರಡಾರ್ ಹಿರಿನಿ ಲಿಂಕ್ ಪಾಡ್ಲೆ ಪೋಸ್ಟುಡ್ ಪಾಡ್ಲ ಆಪುಣ್ಗೆ ಇತ್ತೆ ನಮ್ಮ ಅಕ್ಕಳಿಗೆ ಒಂದು ಇನ್ಸ್ಟಾ ಪಾಡ್ ಒಂದು ಇಜ್ಜಿ ಪೋಸ್ಟುಡ್ ಪಾಂಡ ಇರವೇನು ಪೋಸ್ಟ್ಗೆ ಶೇರ್ ಮಾಡ್ತಾರೆ ನಮ್ಮ ಐಟ ತೂದು ಅಕ್ಕಳು ಬರೋಳಿಗೆ ತೂಲೆಗೆ ಆಪುಣ ಲೈವ್ ಇರುತ್ತಲ್ಲ ಇತ್ತಾರೆ ಲೈವ್. ನನಗೆ ನಿಮ್ದು ಇಲ್ಲದಿದ್ರೆ ಮೇಯ್ನ್ ಇದು ಓಪನ್ ಮಾಡ್ತೇವಲ್ಲ ಯೂಟ್ಯೂಬ್, ಆಗಲೇ ಕಾಣ್ತದೆ ನಿಮ್ದು ಲೈವ್. ಇದು ಮೊನ್ನೆಯಿಂದ ಕಾಣ್ತಾನೆ ಇಲ್ಲ. ಏನು ಫಂಕ್ಷನ್ಸ್ ಇಸ್ ಅಂತ ಹೇಳ್ತಾ ಇದ್ದಾರೆ. ನಮ್ಗ ಫಂಕ್ಷನಾ? ಮೊನ್ನೆದ ಫಂಕ್ಷನ್ ಕೇಳೋದಿನಿ. ಮೊನ್ನೆ ಬರ್ತ್ಡೇ ಇತ್ತಲ್ಲ, 50ನೇ ವರ್ಷ ನನ್ನ ಮಾವನದ್ದು 50ನೇ ವರ್ಷದ ಬರ್ತ್ಡೇ ಇತ್ತು. ಅದು ವಿಡಿಯೋ ಮಾಡಿ ಹಾಕ್ತೇನೆ, ಶಾರ್ಟ್ ವಿಡಿಯೋ ಹಾಕಿದ್ದೇನೆ ಅದರದ್ದು, ನೋಡಿ ಆಯ್ತಾ ಗಿರಿಜಾ ಸಿಸ್. ಸಿಸ್ ಪಣದಲ್ಲೇರು ಅದು ಶಾರ್ಟ್. ಹೌದೌದು, ಶಾರ್ಟಲ್ಲಿ. ಅದು ನನ್ನ ಅಮ್ಮನ ತಮ್ಮನಿಗೆ 50 ವರ್ಷ ಆಯಿತು. ಅದಕ್ಕೆ ಎಲ್ಲರೂ ಸೇರಿ ಅವರಿಗೆ ಸರ್ಪ್ರೈಸ್ ಕೊಟ್ಟದ್ದು, ಎಲ್ಲರೂ ಸೇರಿ ಗ್ರ್ಯಾಂಡ್ ಮಾಡಿದ್ದು. ಹಾಗೆ ನನ್ನ ಇನ್ನೊಂದು ಮಾವನ ಮಕ್ಕಳೆಲ್ಲ ಸೇರಿ ಇದು ಮಾಡಿದ್ದಾರೆ, ಪಾರ್ಟಿ ಮಾಡಿದ್ದು ಎಲ್ಲರೂ. ಮತ್ತೆ ಅವರ ಫ್ರೆಂಡ್ ಎಲ್ಲ ಇದ್ದರು ಮಾವನದು, ಅವರೆಲ್ಲ ಸೇರಿ ಒಟ್ಟಿಗೆ ಇದು ಮಾಡಿ ಪಾರ್ಟಿ ಮಾಡಿದ್ದು. ನಾವು ಸೀದಾ ಓದದ್ದು ಮಾತ್ರ ಅಷ್ಟೇ. ರವಿ ಅವರು ಬಂದರು. ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮಾರರೆ. ಗುಡ್ ಮಾರ್ನಿಂಗ್ ರವಿ JCB ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹೌದಾ ಅಂತ ಹೇಳ್ತಾ ಇದ್ದಾರೆ. BJP ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ನಾನು JCB ಮಾರ್ರೆ. ಹೌದೌದು, ನೀವು JCBಯೇ. ಹೌದೌದು, ನೀವು ರವಿ JCB. ನನಗೆ ಫಸ್ಟ್ ಕಾಣೋದು JCB, ಮತ್ತೆ ಕೂಡ ನಾನು ರವಿ ಅಂತ ಹೇಳುದು. ನೋಡ್ತೀನಿ ಸಿಸ್ ಅಂತ ನೋಡಿದ್ದೇನೆ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಗೇಮ್ಸ್ ಎಲ್ಲ ಇತ್ತು ಗಿರಿಜಾ ಸಿಸ್. ಕಪಲ್ ಗೇಮ್ಸ್ ಇತ್ತು, ಮತ್ತೆ ಮಕ್ಕಳಿಗೆಲ್ಲ ಗೇಮ್ಸ್ ಇತ್ತು. ನಾನು ವಿಡಿಯೋ ತೆಗ್ತಾ ಇದ್ದೆ, ನನಗೆ ವಿಡಿಯೋ ಸಿಕ್ಕಿತ್ತಲ್ಲ ಲಾಗ್ ಮಾಡಲಿಕ್ಕೆ, ಅದೇ ಖುಷಿ ನನಗೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ JCB ಅವರು. ಸೂಪರ್ ಅಂತೇಳಿ, ಸಾರಿ ರವಿ ಅವರೇ, ಸಾರಿ. ಗಿರಿಜಾ ಸಿಸ್ ನೈಸ್ ಲೈವ್ ಅಂತ ಹೇಳ್ತಾರೆ. ರವಿ ಅವರು ಸೂಪರ್ ಅಂತ ಹೇಳಿದ್ರು. ರವಿ ಅವರೇ ಕಾಫಿ ಆಯ್ತಾ? ಗಿರಿಜಾ ಸಿಸ್ ನಿಮ್ದು ಕಾಫಿ ಆಯ್ತಾ? ಎಂತ ತಿಂಡಿ? ರವಿ ಅವರೇ ತಿಂಡಿ ಅಂತ, ಮತ್ತೆ ಗೀತಾ ಸಿಸ್ ಕಾಫಿ ಆಯ್ತಾ? ಏನು ತಿಂಡಿ ಮಾರೆ? ಚಪಾತಿ ನನಗೆ. ಗೀತಾ ಸಿಸ್ ಮತ್ತೆ ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ನವೀನ್ ಬ್ರೋ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾರೆಲ್ಲ ನವೀನ್ ತುಳು ಲಾಗ್ಸಿಗೆ ಕನೆಕ್ಟ್ ಆಗಲಿಲ್ಲ ಎಲ್ಲ ಕನೆಕ್ಟ್ ಆಗಿ ಆಯ್ತಾ? ಪಿನ್ ಮಾಡ್ತೇನೆ ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಿ. ನಮ್ಮ ರವಿ JCB ಅವರೇ, ನೀವು ನಮ್ಮ ಪಿನ್ ಐಡಿಗೆ ಕನೆಕ್ಟ್ ಆಗಿದ್ದೀರಾ? ಇಲ್ಲದಿದ್ರೆ ಒಂದು ಅವರಿಗೆ ಗಿಫ್ಟ್ ಕೊಡಿಯಾ? ಮಲ್ತೇವೆ ನವೀನ್ ಬ್ರೋ, ಪಿನ್ ಮಲ್ತೇವೆ. ಹಾಯ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್. JCB ಅಲ್ಲ ಮಾರೆ, ನಾನು ಅದೊಂದು ನೀವು ಬಂದ್ರೆ ಉಂಟಲ್ಲ, ಅದು JCB. ನೀವು ಫಸ್ಟಿಗೆ JCB, ಮತ್ತೆ ನೀವು ರವಿ ಆಗುದಾಯ್ತಾ? ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸುಮಾ ಸಿಸ್ ಸಿಗ್ತಾರೆ. ಓಕೆ ಬಾಯ್ ಸುಮಾ ಸಿಸ್. ಥ್ಯಾಂಕ್ ಯು ಸೋ ಮಚ್. ಅವೇ ಲೈವ್ ಮತ್ತೆ ಸಪೋರ್ಟ್ ಮಾಡ್ತೀನಿ. ಗೀತ್ ಪೊರ್ತು ಕೊರ್ನೆಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಯ್ತು ಸಿಸ್, ಇಡ್ಲಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ನಿಮ್ದಾಯ್ತು? ನಂದಾಗಿದೆ, ನನಗೆ ಚಪಾತಿ. ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಾ ಇದ್ದಾರೆ ರವಿ ಅವರು. ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ರವಿ ಅವರೇ ತಿಂಡಿ ಅಂತ ಹೇಳಲಿಲ್ಲ?
ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಇಲ್ಲ ಮಾರ್ರೆ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗೀತಾ ಅಂತ ಹೇಳ್ತಾ ಇದ್ದಾರೆ. ಏನು ತಿಂಡಿ ಗೀತಾ ಅಂತ ಹೇಳ್ತಾ ಇದ್ದಾರೆ ರವಿ ಅವರು. ರವಿ ಬ್ರದರ್ ಡನ್ ಪ್ಲೀಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್. ವಿಡಿಯೋ ಕಮೆಂಟ್ ಹಾಕಿ ಆಯ್ತಾ ಅವರದು, ರಿಟರ್ನ್ ಮಾಡ್ತಾರೆ. ಮತ್ತೆ ಇಲ್ಲಿ ನೋಡಿ ನವೀನ್ ತುಳು ಲಾಗ್ಸ್ಗೆ ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಿ ಅವರ ವಿಡಿಯೋ ನೋಡಿ ಗಿಫ್ಟ್ ಕೊಡಿ ಆಯ್ತಾ. ವಿಡಿಯೋಗೆ ಕಮೆಂಟ್ ಹಾಕಿ. ನಿನ್ನ ಸವಿನೆನಪೇ ನಿನ್ನ ಸವಿನೆನಪೇ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿಮಾತೆ ಉಪಾಸನೆ. ನಿನ್ನ ಸವಿನೆನಪೇ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿಮಾತೆ ಉಪಾಸನೆ. ನಿನ್ನ ಸಂಗದನೆ ಅಂಗಾಂಗ ಮಿಂಚಾಯಿತು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ರವಿ ಅವರು ಮತ್ತೆ ಗಿರಿಜಾ ಅವರು. ಗೀತಾ ಏನು ತಿಂಡಿ ಅಂತ ಕೇಳ್ತಾ ಇದ್ದಾರೆ ರವಿ ಅವರು. ಗಿರಿಜಾ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ರವಿ ಅವರು ಕೂಡ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಬಿಸಿ. ಓಕೆ ಸುಮಾ ಸಿಸ್, ಓಕೆ ಬಾಯ್ ಸುಮಾ ಸಿಸ್. ರವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರವಿ ಅವರು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. JCB ಅವರು ಇವತ್ತು ಕೆಲಸ ಇಲ್ವಾ? ರವಿ ಅವರೇ ಕೆಲಸ ಇಲ್ವಾ ಇವತ್ತು? ರಜೆಯಾ? ಗಿರ್ಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಗಿರ್ಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕೆಲಸ ಇಲ್ಲ ಮಾರ್ರೆ, ಮಳೆ ಇದೆ. ಮಳೆ ಇದೆಯಲ್ಲ. ಓಕೆ ಸುಮಾ ಸಿಸ್, ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ನಂದು ವಿಡಿಯೋ ನೋಡಲಿಕ್ಕೆ ಬಾಕಿ ಉಂಟು, ಮಂಗಳ ಗೌರಿ ವ್ರತದ ಬಗ್ಗೆ ಸ್ವಲ್ಪ ನೋಡಿದ್ದೇನೆ, ಸ್ವಲ್ಪ ಬಾಕಿ ಉಂಟು. ಮತ್ತೆ ಫುಲ್ ನೋಡಿ ಕಮೆಂಟ್ ಹಾಕ್ತೇನೆ ಆಯ್ತಾ ಗಿರಿಜಾ ಸಿಸ್. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ಮನವ ಕಾಡುವ ರೂಪಸಿ ಒಂದು ತೀರ ನೀನೊಂದು ತೀರ, ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ರವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮತ್ತೆ ಗೀತಾ ಸಿಸ್ ಸಪೋರ್ಟು ಮತ್ತೆ ಗಿರಿಜಾ ಸಿಸ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಈ ಹೂವಾದರೆ ನಾನು ಪರಿಮಳವಾಗಿ, ಸೇರುವೆ ನಿನ್ನೊಡಲನ್ನು ಬಲು ಹಿತವಾಗಿ. ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ, ನಿನ್ನನ್ನು ಕಂಡ ಒಡನೆ ಹೊಮ್ಮಿತು ಪ್ರೀತಿ. ನೀ ನದಿಯಾದರೆ ನೀ ಕಡಲಾದರೆ ನಾನದಿಯಾಗುವೆ, ಓಡುತ್ತ ನಿನ್ನ ನೋಡಿ ಸೇರುವೆ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ
ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಸಾವಿರ ಜನುಮವೇ ಬರಲಿ ಬೇಡುವುದೊಂದೇ, ನನ್ನವಳ ನೀನು ಎನ್ನುವುದೊಂದೇ. ಓಹೋ ನೀನಿರುವುದಾದರೆ ಸ್ವರ್ಗವೇ ಇದ್ದರೆ ನಾನಿನ್ನ ಜೋಡಿಯಾಗಿ ಎಂದು ಬಾಳುವೆ ಬಾಳುವೆ ಬಾಳುವೆ. ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು. ರವಿ JCB ಅವರು ಹೋದ್ರಾ? पूछो जरा पूछो मुझे क्या हुआ है, कैसी बेकरारी है, क्या कैसा नया है, तुमसे दिल लगाने की सजा है, राजा जी तुमसे दिल लगाने की सजा है. ಸೂಪರ್ ಲೈವ್, ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್ ಮತ್ತೆ ಗೀತಾ ಸಿಸ್. ಥ್ಯಾಂಕ್ ಯು. दिल ने ये कहा है दिल से मोहब्बत हो गई है तुमसे, दिल ने ये कहा है दिल से मोहब्बत हो गई है तुमसे, मेरी जान मेरे दिल भर दिल का एतबार कर लो, मेरी धड़कनों को समझो, तुम भी मुझसे प्यार कर लो. ओ हो आहा हा, ओ हो आहा हा, ला 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 ला, ಆಹಾ ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸೂಪರ್ ಸಾಂಗ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ ಸಿಸ್, 15 ಮಿನಿಟ್ಸ್, ಬಾಯ್, ಟೇಕ್ ಕೇರ್. ಓಕೆ ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಲೈಕ್ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬರ್ತೇನೆ ಸಿಸ್, ನಿಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಮತ್ತೆ ಇದು ನನ್ನ ಲೈವ್ಗೆ ಹೋಗೋದು. ಹಾಗೆ ನೈಸ್ ಅಂತ ಹೇಳ್ತಾ ಇದ್ದಾರೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ, ಮುತ್ತಲ್ಲಿ ನಿನ್ನ ಸಿಂಗಾರ ಮಾಡಿ ನೋಡುವೆ. ನೋಡಿ, ಪಿನ್ನೈಡಿಗೆ ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ, ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪಾಲ್ಗಡಲ ಕಡೆದಾಗ ನೀ ಜನಿಸಿ ಬಂದೆ, ನಿನ್ನನ್ನು ಕಂಡೆ ಬಲು ಮೋಹಗೊಂಡೆ, ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ. ಪಾಲ್ಗಡಲ ಕಡೆದಾಗ ನೀ ಜನಿಸಿ ಬಂದೆ, ನಿನ್ನನ್ನು ಕಂಡೆ ಬಲು ಮೋಹಗೊಂಡೆ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ
ನದಿಯನು ಭೇಟಿಗೆ ಯಾರೋ ಬಂದಿರದ ಮನಸ್ಸಿನಲ್ಲಿ ನಿನ್ನ ಆಗಮನ ಈ ದಿನ ನೀಡುವ ಮುನ್ನ ನಾನೇ ಆಮಂತ್ರಣ ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ. ರವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಮತ್ತೆ ಶಾಂತಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ರವಿ ಅವರ ಕಿವಿ ಎಲ್ಲ ತೂತು ಬಿದ್ದು ಹೋಗಿದೆ ಅಂತೆ. ಬೇರೆ ಸಾಂಗ್ ಹಾಡು ಅಕ್ಕ, ನನಗೆ ಓಲ್ಡ್ ಸಾಂಗ್ ಜಾಸ್ತಿ ಬರೋದು ರವಿ ಅವರೇ. ನೀವು ಹೋದ್ರೆ ಅಂತ ಹಾಡಿದ್ದು ಮಾರ್ರೆ, ನೀವು ಇದ್ದೀರಾ? ನನಗೆ ಬೇರೆ ಸಾಂಗ್ ನ್ಯೂ ಸಾಂಗ್ ಎಲ್ಲ ಬರೋದಿಲ್ವಾ ರವಿ? ಭಾರಿ ಕಷ್ಟ. ನೀವು ಹೇಳಿ ಒಂದು ಯಾವುದಾದ್ರೂ ಬಂದರೆ ನನಗೆ ಬರ್ತದೆ ಇದ್ರೆ ಹಾಡ್ತೇನೆ ನಾನು. ಒಂದು 2 ಲೈನ್ ಹೇಳಿ, ಬ್ಯಾಂಗಲ್ ಬಂಗಾರಿ ಬಿಟ್ಟು ಬೇರೆ ಹೇಳಿ. ಬ್ಯಾಂಗಲ್ ಬಂಗಾರಿ ಬರೋದಿಲ್ಲ. ಕಲೀಲಿಲ್ಲ ಕಲೀಲಿಲ್ಲ ಕಲೀಲಿಲ್ಲ. ಕಂಗ್ರ್ಯಾಚುಲೇಷನ್ ಜಾನು. ಬ್ಯಾಂಗಲ್ ಬಂಗಾರಿ ಒಂದು ಬೇಡ. ಬ್ಯಾಂಗಲ್ ಬಂಗಾರಿ ಇಲ್ಲ, ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಅದು ಕಷ್ಟ ಉಂಟು ಬ್ಯಾಂಗಲ್ ಬಂಗಾರಿ. ನೀವು ಕಷ್ಟದಿಗೆ ಥ್ಯಾಂಕ್ ಯು. ಡನ್ ಮ್ಯಾಮ್. ಓಕೆ ಓಕೆ ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಒಂದು ಸಪೋರ್ಟ್ ಮಾಡಿದ್ದಕ್ಕೆ. ಮತ್ತೆ ನಿಮ್ಮ ಲೈವ್ಗೆ ಖಂಡಿತ ಬರ್ತೇನೆ. ನಾನು ಹುಡುಕಿ ಬರಬೇಕು ನಿಮ್ಮ ಲೈವ್, ಈಗ ಸಿಕ್ಕುದಿಲ್ಲ. ನಿಮ್ಮದು ಹೆಸರು ಹಾಕಿ ಸರ್ಚಿಗೆ ಕೊಟ್ಟು ಬರಬೇಕಾಗ್ತದೆ. ಏನು ಮಾರ್ರೆ ನೀವು? ಹೌದು ರವಿ ಅವರೇ, ಹೊಸ ಹೊಸ ಸಾಂಗ್ ಬರುವುದಿಲ್ಲ ಮಾರ್ರೆ, ಅದು ತಲೆಗೆ ಹೋಗೋದು ಕಡಿಮೆ. ಹಳೆ ಹಳೆ ಸಾಂಗ್ ಉಂಟಲ್ಲ ಅದು ಬೇಗ ಹೋಗ್ತದೆ ಮಂಡ್ಯೊಳಗೆ. ಇದು ಹೊಸ ಸಾಂಗ್ ಉಂಟಲ್ಲ ಹೋಗುದಿಲ್ಲ. ಶಾಂತ ಸಿಸ್ ಕೊಡೆತಾಯೆ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಅದು ಕೂಡ ಅಷ್ಟೇ ಬರೋದು. ಅದು ತುಂಬ ಆಸೆ ಉಂಟು ಆ ಪದ್ಯ ಕಲಿಬೇಕು ಅಂತ, ಪುರ್ಸೊತ್ತೆ ಇದು ಸಿಗುದಿಲ್ಲ. ಗೀತಾ ಪೋಯೇರ್ ಮಾರ್ರೆ. ಹೌದೌದು ಗೀತಾ ಸಿಸ್ 9. ಓಕೆ ಓಕೆ 20 ಮಿನಿಟ್ಸ್ ನಾನು. ಓಕೆ ಓಕೆ ಗೀತಾ ಸಿಸ್, ನಿಮ್ಮನ್ನು ರವಿ ಬ್ರೋ ಆಗದಿಂದ ಕರಿತಾ ಇದ್ದಾರೆ ಗೀತಾ ಅಂತ. ನೆಟ್ವರ್ಕ್ ಇಶ್ಯೂ ಪಿರ ಸುರು ಆಂಡ್ ತೋಜೋಡು ಅಂದಿಯೇ ಅಂದ್ ಕೂಡ ಸ್ಟಾರ್ಟ್ ಆಂಡ್ ಕರ್ಮಾಂತ್ರ ಎನ್ನಕ್ಕೆ ನೆಟ್ವರ್ಕ್ ಬರ್ತದೆ ತೆಡೀರ ಹಾಕಿಲ್ಲ ಹಾಕದಲ್ಲಿ. ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಯಾನ್ ಬೇಲೆ ಮಲ್ತೊಂದು ಆನ್ ಇಪ್ಪಸಿಸ್. ಓಕೆ ಓಕೆ ಪ್ರಿನ್ಸೆಸ್. ಓಕೆ ಬೇಲೆ ಎತ್ತನ ಮಲ್ಪುಲೇಸಿಸ್ ಮಲ್ಲೆ ಜಾನ್ ಇಜ್ಜಿರ ಅವೇ ಬೇಲೆ ಎತ್ತನ ಮಲ್ಪುಲೆ ಬಂದ ಪಕ್ಕ ಚಾರ್ಜ್ ಬಗ್ಗೆ. ಓಕೆ ಗೀತಾ ಇದ್ದಾರೆ ಮಾರೆ. ಗೀತಾ ಸಿಸ್ ಇಲ್ಲ, ನೀವು ಅವರಿಗೆ ಅವ್ರು ನಿಮ್ಮ ಮೆಸೇಜ್ ನೋಡ್ಲೇ ಇಲ್ಲ. ಗೀತಾ ಸಿಸ್ ಇದ್ದಾರೆ ಗೀತಾ ಸಿಸ್ ಇದ್ದಾರೆ. ಅವ್ರು ಮ್ಯೂಟಲ್ಲಿ ಇರಬೇಕು ನನ್ನ ಅಂದಾಜಿ. ಗೀತಾ ಸಿಸ್ ಮ್ಯೂಟ್ ಇಟ್ಟಿರ್ಬೇಕು ನನ್ನ ಅಂದಾಜಿ. ಪಕ್ಕದ ಮನೆ ಪದ್ಮಾವತಿ ಜೋಡಿಯಾಗಲ್ವಾ ಅಕ್ಕ, ನಿನ್ ಮಗಳು ನನ್ಗೆ ಚಿಕ್ಕವಳಾಗಲ್ವಾ? ಪಕ್ಕದ ಮನೆ ಪದ್ಮಾವತಿ ಜೋಡಿಯಾಗಲ್ವಾ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ರವಿ ಅವರು. ಕಿಚನ್ ಗೀತಾ ಸಿಸ್ ದನಿ ಸರಿ ಎನ್ನ ಕರ್ಮ ನೆಟ್ಟು ಪೂರ ಇಡೆ ಬರ್ತದೆ ಗುದ್ದುದು ಪೋತುಂಡು ತೆಡಿಲ್ದಲಕ ನೆಟ್ಟು ಎನ್ನಕ್ಕೆ ಸರಿ ಇಜ್ಜಿ ಗೊತ್ತುಂಡೆ. ಯಾನ್ ಪದ್ಯವನ್ನೆಲ್ಲ ಕೇನು ಜಾಂದತಿ ಕಟ್ಟಿಗೆ ಉಂಡೆ. ನಾನು ಇತ್ತ ಬಕ್ಕ ಎಂಡು ಮಲ್ಪೆ, ನಾನು ಒಂತೆ ಪೊಡ್ತು ಬಕ್ಕ ಎಂಡು ಮಲ್ಪೆ 1 ಗಂಟೆ ಆಗಿ. ಒಂದು ನೆಟ್ಟದ ಪ್ರಾಬ್ಲಮ್ ಮಸ್ತ್ ಉಂಡು. ನಾನು ಜನ ಒಲ್ಲೇರಿಯೇ ಜನ 7 ಜನ ಒಲ್ಲೇರು ಮಾತ್ರ. ಜನ ಎನ್ನ ಪದ್ಯಕ್ಕೆ ಎಂದು ಕಣ್ಣು ಕೊಡುದು ಜೈದೇರ ಅದು ಡೌಟ್. ಎನ್ನ ಪದ್ಯಕ್ಕೆ ಎಂದು ಮಾತ್ರ ಜೈದೇರ ಅದು 2 ಜನ ಮೆಸೇಜ್ ಬರ್ತದುಲ್ಲೇ ರಾತ್ರಿ. ಪ್ರಸಾದ ನೆಲಕ್ಕೊಂದು ಬರ್ತಿರುತ್ತೆ.
ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ. ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಶ್ರೀ ದುರ್ಗಾ ಚಾನಲ್. ಅವನ್ ಹೆಂಗ್ ಮಸ್ತ್ ಖುಷಿ ಅಪ್ಪಣ ಆ ಸೆಂಟೆನ್ಸ್ ಸಾಧನ ಗೊತ್ತು ಜಿಂಕ್ ಅವು ಪಂಪೆರದೆ ಟಿವಿ ಪೂರ ಆಂಕರ್ ಪಂಪೆರತೆ ಕ್ಯಾಮ್ರಾಮ್ಯಾನ್ ಜೊತೆ ಆಂಕರ್ ನಾನಿದ್ದೇನೆ ಅಂಚೆ ಹಿಂಗೆ ಕೊಂಚ ಭಾರಿ ಶೋಕ ಪಣ ಒಂದು ಮಲ್ಲ ಟಿವಿ ತಕಲ್ಲಕ ಅಪ್ಪಣ ಆ ಒಂಜಿ ಮೆಸೇಜ್ ಓದಿನಾಗ ಪ್ರಸಾದನ್ನೇ ಮೆಸೇಜ್ ಮಾಡುವಿರತ್ತೆ ಆ ಓದಿನಾಗ ಮಲ್ಲ ಟಿವಿ ಉಳ್ಳ ನ್ಯೂಸ್ ರಿಪೋರ್ಟರ್ ಲಕ ಅಪ್ಪಣ ಹಿಂಗೆ ಅಂದಿಯ ಪ್ರಸಾದನ್ನ ಏನು ಸಾಂಗ್ ಕೇಂದು ಬರ್ತೀರ ಆರೆಗೆ ಸಾಂಗ್ ಎಡ್ಡೆ ಅಪ್ಪುಜಿ ಬ್ರಿತ್ಸಿಸ್ ಆರು ಸಾಂಗ್ ಕೇಳ ಬಿಲ್ಕುಲ್ ಬರ್ಪುಜಿ ರೀತಿ ಸಾಂಗ್ ಅಂತ ಉಂತಾಯೈತೆ ಅಂಚೆ ಬರ್ತೀನಿ ತೋಜೋಡು ಪ್ರಸಾದ್ ಅಲ್ಲಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ರವಿ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ ಅಲ್ವಾ ರವಿ ಅವರೇ? ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ಆಗ ಹೇಳುವಾಗ ಒಂದು ದೊಡ್ಡ ಪ್ರೆಸ್ ರಿಪೋರ್ಟರ್ ಆಗಿ ಆಗೋದಿಲ್ವಾ ರವಿ ಅವರೇ? ನನಗೆ ಹಾಗೆ ಆಗ್ತದೆ, ಅದು ಫೀಲ್ ಆಗ್ತದೆ, ಹಾಗೆ ಫೀಲ್ ಆಗ್ತದೆ ನನಗೆ ಪ್ರೆಸ್ ರಿಪೋರ್ಟರ್ ಅಂತ. ಅದ್ರಲ್ಲಿ ಏನಿಲ್ಲ ಕರ್ಮ. ಪ್ರಸಾದ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಎಲ್ಲರೂ ಕೂಡ ಸಪೋರ್ಟಿಂಗ್. ಓಕೆ ಸಿಸ್ ಬಾಯ್ ಅಂತ ಹೇಳ್ತಾರೆ. ಓಕೆ ಓಕೆ ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್, ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಬಾಯ್ 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 ಬಾಯ್. ಗೀತಾ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಗೀತಾ ಸಿಸ್ ಪೋಂದುಲ್ಲೇರು. ಪ್ರಸಾದ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರೀತಿ ಸಿಸ್ ದಾದಿ ಕಜಿಪಿ ಮಧ್ಯಾಹ್ನ ಕಜಿಬ್ದಾದ ಮಲ್ಪೋರ್ ಮಧ್ಯಾಹ್ನ ಎಟ್ಟಿದ ಪೊಡಿ ಚಟ್ನಿ ಅದೇ ಕೊಡೇರೆಗು ನಿಂಗೆ ಇಷ್ಟ ಎಟ್ಟಿದ ಪೊಡಿ ಚಟ್ನಿ ಆಗುತ್ತೆ ಮಾರ್ರೆ. ಆಗುತ್ತದೆಯಾ ಪ್ರೆಸ್ ರಿಪೋರ್ಟರ್ ಆಗ್ಬೋದಾ? ನಾನು ಇಲ್ಲ ಮಾರ್ರೆ, ಸ್ವಲ್ಪ ಕಷ್ಟ ಆಗ್ಬೋದು ಪ್ರೆಸ್ ರಿಪೋರ್ಟರ್ ಆಗ್ಲಿಕ್ಕೆ. ಎಲ್ಲೆಲ್ಲಿಗೆ ಹೋಗ್ಬೇಕಲ್ಲ, ನಾನು ಮನೆಯಲ್ಲಿ ಕುತ್ಕೊಂಡು ಓದ್ತೇನೆ ನ್ಯೂಸ್ ಬೇಕಾದ್ರೆ. ಬ್ಯಾಂಗಲ್ ಬಂಗಾರಿ ಮಾರ್ರೆ ನೀವು, ಎಂತ ಕರ್ಮ ಬ್ಯಾಂಗಲ್ ಬಂಗಾರಿ. ಅವು ಉಂಡು ಚಟ್ನಿ ಉಂಡೆ ಶಯಾನ್ ಬೈದ್ವೆ ಮಾರ್ರೆ. ಹಿಂಗೆ ದಾಲ್ ಸಾರು ಇತ್ತೆ, ನೀರೊಂದು ಚಟ್ನಿ ಕೊರಿಯಡ್ಡ ಸೋಕುಡು ಉಂತ್ವೆ ರಡ್ಡು ಹಿಂಗೆ ಇಷ್ಟೇ. ರವಿ ಅವರು ನಗ್ತಾ ಇದ್ದಾರೆ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಭಲೇ ಬರ್ಕ ಬರ್ಕ ಪ್ರಿನ್ಸಿಸ್ ಮೊಟ್ಟೆ ಇತ್ತನೆ ನಾನು ಇತ್ತೇನೆ ಬಂತದ್ದು ಫಸ್ಟ್ ಬಕ್ಕ ಲೈವ್ ಮ್ಯೂಟ್ ಮಾಡ್ತಿದ್ದು ಬೈದು ಇತ್ತೆ ಮೊಟ್ಟೆ ಇತ್ತಂದ. ನಾನಿನ್ನ ಕನಸಿಗೆ ಚಂದಾದಾರನು ಚಂದ ಬಾಕಿ ನೀಡನು ಬಂದೇ ಬರುವೆನು ನಾನೇರ ಹೃದಯದ ವರದಿಗಾರನು ನಿನ್ನ ಕಂಡ ಕ್ಷಣದಲ್ಲೇ ಮಾತೆ ಮರೆವೆನು. ರವಿ ಅವರು ಅಯ್ಯೋ ಇವರದ್ದು ಕಿವಿ ಎಲ್ಲ ಹೋಯ್ತು ಕಾಣಬೇಕು. ರವಿ ಅವರದ್ದು ಚಟ್ನಿ ದೋಸೆ ಮಾರೆ. ಹೌದಾ ಚಟ್ನಿ ದೋಸೆಯಾ? ಓಕೆ ಓಕೆ. ಅದು ನಾವು ಹೇಳಿದ್, ನನಗೆ ಅವರು ಹೇಳಿದೆ ಯಾವ್ದು ಗೊತ್ತಾ, ನಾವು ಇದು ಮಧ್ಯಾಹ್ನ ಊಟಕ್ಕೆ ಮಾಡ್ತೇವೆ ಚಟ್ನಿ, ಎಟ್ಟಿ ಪೊಡಿ ಚಟ್ನಿ ಅಂತ ಹೇಳ್ತಾರೆ. ಅದು ತುಂಬ ಚೆನ್ನಾಗ್ತದೆ. ನೀವು ಮಾತ್ರ ನಾನ್ ವೆಜ್ ತಿನ್ನೋದಿಲ್ಲಲ್ಲ ರವಿ ಅವರೇ? ನಾವು ನಾನ್ ವೆಜ್, ಅದು ಆ ಚಟ್ನಿ ನಾನ್ ವೆಜ್ ಇದು ಚಟ್ನಿ. ಪ್ರೀತಿಸಿಸ್ ಮಾಡಿದ್ದು ನಿನ್ನೆ ನಾನ್ ವೆಜ್ ಇದು ಚಟ್ನಿ, ಚಂದಾಗ್ತದೆ ಅದು ಊಟ ಮಾಡಲಿಕ್ಕೆ. ವಾವ್ ಸೂಪರ್. ಏನು ನನಗೇ ಖುಷಿ ಅಪ್ಪು. ರವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಕುಡಿಯಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ನಾವು ತಿನ್ನಲ್ಲ ಮಾರ್ರೆ ಅಂತ ಹೇಳ್ತಾರೆ. ಅದಕ್ಕೆ ಎಂತ ಇಮೋಜಿ ಎಲ್ಲ ಸಿಗ್ತದಲ್ಲ ನಿಮಗೆ? ಅಯ್ಯೋ ಅದೇ ನಾನು ಎಷ್ಟು ಹುಡುಕ್ಬೇಕು ಅಂದ್ರೆ ಈ ಎಮೋಜಿ ಎಲ್ಲ ಹಾಕ್ಲಿಕ್ಕೆ. ನಿಮ್ಗೆ ರಪ್ಪ ಸಿಗ್ತದೆ. ಭಾವ ಎಲ್ಲಿ ಮಾರ್ರೆ? ಭಾವ ನೈಟ್ ಡ್ಯೂಟಿ ಆಗಿ ಬಂದದ್ದು, ಹಾಗೆ ಮಲಗಿದ್ದಾರೆ ಭಾವ. ಬಂದರು ಬಂದರು ಭಾವ ಬಂದರು, ಬಂದರು ಬಂದರು ಭಾವ ಬಂದರು. ಟನ್ ಟನ್ ಟನ್. ಈಗ ಜೋರ್ ಬೇಕಿದ್ರೆ ಭಾವ ಹೇಗೆ ಹೇಳ್ತಾರೆ, ಅದಕ್ಕೆ ನಾನು ಮೆಲ್ಲ ಮಾತಾಡುದು ಆಯ್ತಾ?
ಇಲ್ಲದಿದ್ದರೆ ಈಗ ಬೈತಾರೆ, ಈಗ ನಿನ್ನದೆಂಥದ್ದು ಪದ್ಯ ಅಂತ. ಅದಕ್ಕೆ ಮೆಲ್ಲ ದೂರ ಕುತ್ಕೊಂಡು ಮೆಲ್ಲ ಪೇಸ್ ಇಲ್ಲ ಇವತ್ತು, ಅದಕ್ಕೆ ಪೇಸ್ ಇಲ್ಲ. ಪೇಸ್ ಇದ್ರೆ ಅಲ್ಲಿ ಹತ್ತಿರ ಕುತ್ಕೊಳ್ಬೇಕಾಗ್ತದೆ. ಅದಕ್ಕೆ ಅವರು ಮಲಗಿದಾರಲ್ಲ, ಮಲಗಲಿ ಅಂತ ಈಗ. ಮತ್ತೆ ಇನ್ನು ನೈಟ್ ಡ್ಯೂಟಿ ಉಂಟು ಇವತ್ತು ಕೂಡ ಹಾಗೆ. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡುವೆ ನಾನು, ತಗೋ ತಿನ್ನು. ಅದು ಪದ್ಯ ಉಂಟಲ್ಲ, ಪ್ರೀತಿ ಸಿಸ್ತ ಅದು ಬರ್ತೇನೆ. ಬಾಯ್ ಸಿಸ್. ಓಕೆ ಓಕೆ ಪ್ರೀತಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಅವೇ ಲೈವ್ ಬಂದು ಸಪೋರ್ಟ್ ಮಾಡ್ತೀನಿ, ಥ್ಯಾಂಕ್ ಯು ಥ್ಯಾಂಕ್ ಯು. ರಕ್ಷಸಿಸ್ ಲೈಕ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ ವೆಲ್ಕಮ್. ರಕ್ಷಸಿಸ್ ಚಾಪರಿಯರೆ ಜ್ವರ ಎಂಚೊಂಡಿಯೇ ಕಮ್ಮಿ ಆಂಡೆ, ಶೀತ ಜ್ವರ ಪುರ ಕಮ್ಮಿ ಆಂಡ ದಾದ ತಿನ್ಯಾರ ಚಾಕ್. ಇರಿಗೆ ಜ್ವರ ಇತ್ತನ 2 ದಿನ ಅಕ್ಕ ನಾವು ಕುಲ್ಲರೆ ಬಲ್ಲಿತ್ತಂಡಿ. ರಕ್ಷಸಿಸ್ ಬಾವ ಬಂದರು ನನಗೆ ಕಜ್ಜಾಯ ಕೊಡ್ಬೋದು ಮಾರ್ರೆ. ಹೌದೌದು, ನಿಮ್ಗೆ ಕಜ್ಜಾಯ ಕೊಡ್ಬೋದು. ಅದಕ್ಕೆ ಸುಮ್ಮನೆ ಸಪೋರ್ಟ್ ಮೆಸೇಜ್ ಹಾಕಿ ನೀವು, ರವಿ ಅವರೇ, JCB ಅವರೇ, ನೀವು ಉಂಟಲ್ಲ ಸಪೋರ್ಟ್ ಮೆಸೇಜ್ ಹಾಕಿ ಬಿಡಿ ಆಯ್ತಾ. ರಕ್ಷಸಿಸ್ ಉಲ್ಲರ ಎಂಚೊಲ್ಲರ ರಕ್ಷಸಿಸ್ ಹುಷಾರುಲ್ಲರ ಉಲ್ಲೆ ಪನೊಂದುಲ್ಲೇರು ಕಮ್ಮಿ ಆಂಡ ವೀಕ್ನೆಸ್ ಉಪ್ಪುಣತೆ ಒಂದೇ ದಿನ. ನನಗೆ ಅಲ್ಲ ಮಾರ್ರೆ, ನನಗೆ ಯಾಕೆ ಕಜ್ಜಾಯ ಕೊಡ್ದು? ನನಗೆ ಅದೆಲ್ಲ ಹಾಕಿ ಕೊಡುದಿಲ್ಲ. ಅವರ ಪಾಪ ಇದ್ದಾರೆಯಾ, ಹಾಗೆಲ್ಲ ಏನಿಲ್ಲ. ಅವರವರಷ್ಟಕ್ಕೆ, ನಾನು ನನ್ನಷ್ಟಕ್ಕೆ. ಹಾಗೆಲ್ಲ ಜೋರೆಲ್ಲ ಮಾಡೋದಿಲ್ಲ. ಅದು ಬೇರೆ ಜೋರು ಮಾಡೋ ಟೈಮ್ ಆದ್ರೆ ಜೋರು ಮಾಡ್ತಾರೆ, ಸಿಲ್ಲಿ ರೀಸನ್ಗೆಲ್ಲ ಇಲ್ಲ ಜೋರೆಲ್ಲ. ಪಾಲ್ಗಡದ ಕಡೆ ಜನಿಸಿ ಬಂದೆ, ನಿನ್ನನ್ನು ಕಂಡೆ ಬಲಮೋಹಗೊಂಡೆ, ನಿನ್ನನ್ನು ಪಡೆದು ನಾನೇ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ರವಿ ಅವ್ರು ನಗ್ತಾ ಇದ್ದಾರೆ. ಮನಶ್ರೀ ಅವ್ರು ಬಂದ್ರು. ಹಾಯ್ ಮನಶ್ರೀ ಅವರೇ, ವೆಲ್ಕಮ್. ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಟಿಫಿನ್ ಆಗಿದೆಯಾ ಮನಶ್ರೀ ಅವರೇ? ನಿಮ್ದಾಯ್ತಾ? ಎಂತ ತಿಂಡಿ? ಇನ್ನು ಸ್ವಲ್ಪ ಹೊತ್ತಾಯ್ತಾ? ನಾನು ಲೈವ್ ಎಂಡ್ ಮಾಡೋದೀಗ, ಒಂದು 5 ನಿಮಿಷ ಅಷ್ಟೇ, ಮತ್ತೆ ಎಂಡ್ ಲೈವ್. ಅಷ್ಟರವರೆಗೆ ನಿಲ್ಲಿ ಆಯ್ತಾ? 4 ಮಂದಿ ಇದ್ದಾರೆ, ನಿಲ್ಲಿ, ಎಲ್ಲಿ ಕೂಡ ಹೋಗಬೇಡಿ ಆಯ್ತಾ. ನಾನೊಂದು ತೀರ ನೀನೊಂದು ತೀರ, ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ಇದು ಪಿಕ್ಚರ್ ಉಂಟಲ್ಲ, ನಾನು ಎಷ್ಟು ಸಲ ಬೇಕಾದ್ರೂ ನೋಡ್ತೇನೆ. ಅರುಣರಾಗ ಪಿಕ್ಚರ್ ಎಷ್ಟು ಸಲ ಹಾಕಿದ್ರು ಕೂಡ ನಾನು ನೋಡ್ತೇನೆ. ಆದರೆ ನನಗೆ ಈಗ ನೋಡ್ಲಿಕ್ಕೆ ಆಗುದಿಲ್ಲ. ನಾನು ಒಮ್ಮೊಮ್ಮೆ ಯೂಟ್ಯೂಬ್ನಲ್ಲಿ ನೋಡ್ತೇನೆ ಈ ಪಿಕ್ಚರ್, ಒಬ್ಬಳೆ ಕುತ್ಕೊಂಡು ನೋಡುದು. ಈ ಪಿಕ್ಚರ್ ಚಂದ ಆಗ್ತದೆ. ಎಷ್ಟು ಸಲ ನೋಡಿದ್ದೇನೆ ಗೊತ್ತಾ ಇದು ಪಿಕ್ಚರ್. ಮತ್ತೆ ಒಂದು ಬಾಡದ ಹೂವು, ಸಾಯಿಸುತ್ತೆ ಅವರದ್ದು ಕಾದಂಬರಿ ಆಧಾರಿತ ಬಾಡದ ಹೂವು, ಅದೊಂದು. ಮತ್ತೆ ಇದು, ಮತ್ತೆ ಇನ್ನು ಗೃಹ ಪ್ರವೇಶ, ಮಹಾಲಕ್ಷ್ಮಿ ಮತ್ತೆ ದೇವರಾಜಿದ್ದು, ಅದು ಎಲ್ಲ ಉಂಟಲ್ಲ. ನಾನು ಎಷ್ಟು ಸಲ ನೋಡಿದ್ದೇನೆ ಗೊತ್ತುಂಟು ಅದೆಲ್ಲ ಪಿಕ್ಚರ್. ಆದ್ರೆ ಬೋರ್ ಆಗುದಿಲ್ಲ ಆ ಪಿಕ್ಚರ್. ರವಿ ಅವರು ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಮನಶ್ರೀ ಹೋದ್ರಾ? ಮನಶ್ರೀ ಅವರು ಹೋದ್ರು ಕಾಣಬೇಕು. ಓಕೆ ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಯಾಕೆ ಈ ದಿನ ಫೇಸ್ ಲೈವ್ ಇಲ್ಲ? ಫೇಸ್ ಯಾಕೆ ಮನಶ್ರೀ? ಮೇಕಪ್ ಎಲ್ಲ ಖಾಲಿ ಆಗಿದೆ. ಇವತ್ತು ಮೇಕಪ್ ಆರ್ಟಿಸ್ಟ್ ಬರಲಿಲ್ಲ, ಅದು ಮಾಡಿ ಅದಕ್ಕೆ ಇವತ್ತು ಫೇಸ್ ಇಲ್ಲ ಆಯ್ತಾ. ಎಷ್ಟು ಡಬ್ಬ ಖಾಲಿ ಆಗ್ತದೆ ಗೊತ್ತುಂಟು ಈ ಲೈವ್ ಕರ್ಮದಲ್ಲಿ. ಮೇಕಪ್ ಮಾಡಿ ಸಾಕಾಗ್ತದೆ, ಅದಕ್ಕೆ ಫೇಸ್ ಇಲ್ಲ ಇವತ್ತು. ಎಲ್ಲರಿಗೂ ಫೇಸ್ ನೋಡಿ ಸಾಕಾಗ್ಲಿಲ್ವಾ ಅಲ್ವಾ? ಫೇಸ್ ನೋಡಿ ಸಾಕಾಗುದಿಲ್ವಾ ನಿಮ್ಗೆಲ್ಲ? ಅದಕ್ಕೆ ಇವತ್ತೊಂದಿನ ರೆಸ್ಟ್ ಫೇಸ್ಗೆ. ಏನು ಮಾರ್ರೆ ನೀವು? ಹೌದು JCB ಅವರೇ, ಮತ್ತೆ ಎಂತ ಮಾಡುದು? ಫೇಸ್ ಲೈವ್ ಬೇಕಾದ್ರೆ ಮಧ್ಯಾಹ್ನ ಎಲ್ಲರೂ ಬರಬೇಕು ಆಯ್ತಾ ಮನಶ್ರೀ? ಫೇಸ್ ಲೈವ್ ಮಧ್ಯಾಹ್ನ ಉಂಟು, ಬಂದು ಸಪೋರ್ಟ್ ಮಾಡಬೇಕು. 5 ನಿಮಿಷ ಸಪೋರ್ಟ್ ಮಾಡಿ ಹೋಗುದಲ್ಲ, ಒಂದು 10 ನಿಮಿಷ ಆದ್ರೂ ಇದ್ದು ಸಪೋರ್ಟ್ ಮಾಡಬೇಕು ನೀವೆಲ್ಲ. ಆಗ ನನಗೆ ಸ್ವಲ್ಪ ವಾಚ್ ಅವರ್ ಆಗ್ತದೆ ಮಾರ್ರೆ ಆಯ್ತಾ. 2:30 ಇಲ್ಲದ್ರೆ 3 ಗಂಟೆ ಒಳಗೆ ಬರ್ತೇನೆ. ನಿಮ್ದು JCB ನೆನಪಿಗೆ ಬರುದು ಮಾರ್ರೆ ನನಗೆ. ರಪ್ಪ ನಾನು ಯೋಚನೆ ಮಾಡಿ ಮಾತಾಡುದು ಅದು ರವಿ ಅಂತ ಹೇಳ್ತೇನೆ, ಇಲ್ಲದಿದ್ರೆ ರಪ್ಪ ಮಾತಾಡುದು JCB ನೀವು.
ಅದು ನೀವು JCB ತೆಗಿಬೇಕಾ, ಇಲ್ಲದಿದ್ರೆ ಕಷ್ಟ ಆಗ್ತದೆ. ಇಲ್ಲದಿದ್ರೆ ನಾನು JCB ಅಂತಲೇ ಹೇಳ್ಬೇಕಾಗ್ತದೆ. ಹಾಗೆ ಆಗ್ತದೆ. ಈ JCB ಬೇರೆದಲ್ಲಿ ಆಗ್ಲಿಲ್ಲ ಮಾರ್ರೆ, ಮೇಕಪ್ ತರಿಸಿಕೊಡ್ಬೇಕು. ಇಲ್ಲವ ಮನಶ್ರೀ ಸುಮ್ಮನೆ ಹೇಳಿದೆ, ನನಗೆ ಇವತ್ತು ಬೋರ್ ಆಯ್ತು ಫೇಸ್ ಲೈವ್ ಮಾಡ್ಲಿಕ್ಕೆ. ಹಾಗೆ ಮಧ್ಯಾಹ್ನ ಮಾಡ್ತೇವೆ ಫೇಸ್ ಲೈವ್. ಮೇಕಪ್ ಇದು ಪ್ರಶ್ನೆ ಅಲ್ಲ, ಮೇಕಪ್ ಉಂಟು. ನಾನು ಸುಮ್ಮನೆ ಹೇಳಿದ್ದು, ಸ್ವಲ್ಪ ನಗಿಸಿದ್ದಷ್ಟೇ. ಕಾಮಿಡಿ. ಮೇಕಪ್ ಉಂಟು, ಮೇಕಪ್ ಇದು ಇಶ್ಯೂ ಇಲ್ಲ. ಮೇಕಪ್ ಉಂಟು, ಮೇಕಪ್ ಇಲ್ಲದಿದ್ದರೆ ಕೂಡ ಫೇಸ್ ಲೈವ್ ಮಾಡ್ಬೋದು, ಹಾಗೇನಿಲ್ಲ. ನೀವೆಲ್ಲ ಓಡಿ ಹೋಗುದಿಲ್ಲ ನನ್ನನ್ನು ನೋಡಿ. ನಾನು ಇರುವಾಗೇ ಬರ್ತೇನೆ. ಇದೆಲ್ಲ ಸ್ವಲ್ಪ ಪೌಡರ್ ಎಲ್ಲ ಆಗಿದೆ, ಸ್ವಲ್ಪ ಬಿಳಿ ಕಾಣ್ತೇನೆ ಹಾಗೆ. ಮೇಕಪ್ ಇದು ಪ್ರಶ್ನೆ ಅಲ್ಲ. ನನಗೆ ಇವತ್ತು ಸ್ವಲ್ಪ ಇದಾಯಿತು, ಉದಾಸೀನ ಆಯಿತು, ಅದಕ್ಕೆ ಫೇಸ್ ಲೈವ್ ಬೇಡ ಅಂತ. ಮತ್ತೆ ಬರ್ತೇನಲ್ಲ ಇವತ್ತು. ಇನ್ನು ಬೆಳಿಗ್ಗೆ ಫೇಸ್ ಲೈವ್ ಇಲ್ಲ, ಆದರೆ ಬಂದು ಸಪೋರ್ಟ್ ಮಾಡಿ ಎಲ್ಲರೂ ಕೂಡ. ಓಕೆ ಮಧ್ಯಾಹ್ನ ಎಲ್ಲರೂ ಬನ್ನಿ 2:30ಗೆ ಸಪೋರ್ಟ್ ಮಾಡಿ ಆಯಿತು. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದು ಸಪೋರ್ಟ್ ಮಾಡಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಕೊಟ್ಟವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಮತ್ತೆ ನಿಮ್ಮ ಭೇಟಿ ಮಧ್ಯಾಹ್ನ 2:30. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್.